ಎಲ್ಲರಿಗೂ ಶುಭ ನಮನಗಳು. ತಮಗೆಲ್ಲರಿಗೂ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಮಗೆಲ್ಲರಿಗೂ ವಿಶೇಷ ದಿನ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮದ ವಾತಾವರಣ. ನಾವಿಂದು ಶಾಲಾ ವಾರ್ಷಿಕೋತ್ಸವದ ಸಂಭ್ರಮ ಸಡಗರಕ್ಕೆ ಸಾಕ್ಷಿಯಾಗಲಿದ್ದೇವೆ. ಶಾಲಾ ವಾರ್ಷಿಕೋತ್ಸವವು ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಸಾಧನೆಗಳ ಆಚರಣೆಯಾಗಿದೆ. ಮಕ್ಕಳ ಬೆಳವಣಿಗೆ ಮತ್ತು ಸಾಧನೆಗಳನ್ನು ಕಣ್ಣಾರೆ ಕಾಣುವ ಪೋಷಕರಿಗೆ ಇದು ಹೆಮ್ಮೆಯ ಕ್ಷಣವಾಗಿದೆ. A cool good evening, namaste and warm welcome to one and all present over here. Today we gathered here to celebrate the hard work, dedication and remarkable talents of our students, making this truly special. It's an honor that this beautiful audience have gathered here. I, Deepthi, with my co-host Miss Ramya, once again welcome you all on behalf of Uchil Bovis Educational Institution for the annual day celebration. We have an exciting lineup of performances planned for you. We hope that you will enjoy the event and make some unforgettable memories. This is the time for enjoyment and entertainment. Let's enjoy this entire evening. ಯಕ್ಷಗಾನ ಒಂದು ಸಾಂಪ್ರದಾಯಿಕ ಕಲಾ ಪ್ರಕಾರವಾಗಿದೆ. ಯಕ್ಷಗಾನ ಒಂದು ಕಲೆಯೂ ದೈವಿ ಆಚರಣೆಯೂ ಮತ್ತು ತುಳುನಾಡ ಸಂಸ್ಕೃತಿಯೂ ಆಗಿದೆ. ಇದು ನೃತ್ಯ, ಹಾಡು, ಸಂಗೀತ, ನಾಟಕ, ಅಭಿವ್ಯಕ್ತಿ, ವೇಷಭೂಷಣ, ಪಾಂಡಿತ್ಯಪೂರ್ಣ ಸಂಭಾಷಣೆ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಯಕ್ಷಗಾನವನ್ನು ದೇವರ ಕಲೆ ಎಂದೂ ಕರೆಯಲಾಗುತ್ತದೆ ಮತ್ತು ಇದನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಇದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ನಮ್ಮ ಕಣ್ಣು, ಕಿವಿ ಮತ್ತು ಮನಸ್ಸಿಗೆ ಮುದವನ್ನು ನೀಡುವ ಕಲೆಯೇ ಯಕ್ಷಗಾನ. ಯಕ್ಷಗುರು ಕೃಷ್ಣಪ್ಪ ಕಿನ್ಯ, ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯಲ್ಲಿ ಯಕ್ಷಗಾನ ತರಬೇತಿಯನ್ನು ಪಡೆದ ನಮ್ಮ ವಿದ್ಯಾರ್ಥಿಗಳಿಂದ ಈಗ ಪ್ರದರ್ಶಿಸಲ್ಪಡುತ್ತಿರುವ ಯಕ್ಷಗಾನದ ಕಥಾಪ್ರಸಂಗವೇ
ದಕ್ಷಾಧ್ವರ ಷಣ್ಮುಖ ವಿಜಯ. ಇದರ ನಿರ್ದೇಶನ ಯಕ್ಷಗುರು ಕೃಷ್ಣಪ್ಪ ಕಿನ್ಯ, ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಹಿಮ್ಮೇಳದಲ್ಲಿ ಭಾಗವತರು ಜಗದೀಶ್ ಉಚ್ಚಿಲ್, ಚಂಡೆ ಅನಿರುದ್ಧ್ ಮಂಗಳೂರು, ಮೃದಂಗ ಮುರಳೀಧರ ಆಚಾರ್ಯ ಬಂಟ್ವಾಳ, ಚಕ್ರತಾಳ ಮನೋಜ್ ಕುಮಾರ್ ಸಂಕೊಳಿಗೆ, ವೇಷಭೂಷಣ ಮೋಹಿನಿ ಕಲಾ ಸಂಪದ ಕಿನ್ನಿಗೋಳಿ. ಪಾತ್ರಧಾರಿಗಳು: ದೇವೇಂದ್ರ ದಿಯಾ ಆರ್ 9ನೇ ತರಗತಿ, ಅಗ್ನಿ ಅನ್ವಿಕಾ 6ನೇ ತರಗತಿ, ವಾಯು ಆದ್ಯ 6ನೇ ತರಗತಿ, ವರುಣ ಅದಿತಿ 8ನೇ ತರಗತಿ, ಕುಬೇರ ಲಿಖಿಷಾ 8ನೇ ತರಗತಿ, ನಿರುತಿ ಜ್ಞಾನ 6ನೇ ತರಗತಿ, ಯಮ ಯಶ್ವಿ 7ನೇ ತರಗತಿ, ದಕ್ಷ ಮನ್ವಿತ್ 10ನೇ ತರಗತಿ, ದಕ್ಷನ ಹೆಂಡತಿ ಅನನ್ಯ 8ನೇ ತರಗತಿ, ಈಶ್ವರ ಅದಿತಿ 9ನೇ ತರಗತಿ, ದಾಕ್ಷಾಯಿಣಿ ಸಾಕ್ಷಿ 10ನೇ ತರಗತಿ, ವೃದ್ಧ ಬ್ರಾಹ್ಮಣ ಲಿಖಿತ 8ನೇ ತರಗತಿ, ಕಾಲಕೇಶಿ ಶ್ರುತಿ 5ನೇ ತರಗತಿ, ನಂದಿ ನೆಹಾಲಿ 5ನೇ ತರಗತಿ. ಭೃಂಗಿ ತೀಕ್ಷ್ಣ 6ನೇ ತರಗತಿ, ಭ್ರಕುಟಿ ಮಾಲ್ವಿ 4ನೇ ತರಗತಿ, ಕಾಳಭೈರವ ಶಾನ್ವಿ 4ನೇ ತರಗತಿ, ವೀರಭದ್ರ ಕೃಪಾಲಿ ಆರ್ 10ನೇ ತರಗತಿ, ತಾರಕಾಸುರ ಪೂರ್ವಿ 9ನೇ ತರಗತಿ, ಚಂಡಾಸುರ ಧನ್ವಿ 5ನೇ ತರಗತಿ, ಭಂಡಾಸುರ ಪರಿಣಿತ 5ನೇ ತರಗತಿ, ಗಿರಿಜೆ ಚಿನ್ಮಯ ಲಕ್ಷ್ಮಿ 9ನೇ ತರಗತಿ, ಬೈರಾಗಿ ಪ್ರಕೃತಿ 5ನೇ ತರಗತಿ, ರತಿ ಅನನ್ಯ 8ನೇ ತರಗತಿ, ಮನ್ಮಥ ಲಕ್ಷ 8ನೇ ತರಗತಿ, ಷಣ್ಮುಖ ಯಕ್ಷಿತ್ 6ನೇ ತರಗತಿ, ಹೃಷಿಕೇಶಿ ಧ್ರುವಿ 8ನೇ ತರಗತಿ. ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಪ್ರಸಂಗ ದಕ್ಷಾಧ್ವರ ಷಣ್ಮುಖ ವಿಜಯ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಡಿಯರ ಹೋದಕ್ಕೆ ಬಡಬಡು ತವರ್ಣಿಬೆಯಿ ಕಥಾಮೃತವ
ತೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳೆಂದು ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ವಿಚಾರ ಅನೇಕವಿದೆ, ಅನೇಕವಿದೆ. ಧರಣಿ ಪಾಲಕ ಕೇಳು ಸುಮದಾಸರ ಹೊರೆಯೇ ವಿಭವದಿ ವರುಣವಾಯು ಕುಬೇರ ರವಿಯಲಿ ನುಡಿ ಮಾನದಿರವ ಈ ದರದಿ ಧರಣಿ ಬಾಲಕ ಕೇಳು ದೇವತೆಗಳೇ, ದೇವೇಂದ್ರ ಶತಯಾಗ ಮಾಡಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಈ ಸುರಲೋಕದ ಅಧಿಕಾರವನ್ನು ಪಡೆದಿದ್ದೇನೆ. 33 ಕೋಟಿ ದೇವತೆಗಳ ಸಮೂಹ ನಮ್ಮದಾದರೂ ಅಷ್ಟದಿಗ್ಪಾಲಕರ ಸಮಿತವಾದ ಕೇಂದ್ರೀಕೃತ ಆಡಳಿತ ನನ್ನದು. ಜೊತೆಗೆ ರಂಬೆ, ಊರ್ವಶಿ, ಮೇನಕ ಮುಂತಾದ ಅಪ್ಸರ ನಾರಿಯರ ನರ್ತನ ಮೂಲಕ ನಮ್ಮ ಮನಸ್ಸನ್ನು ಸಂತೋಷಗೊಳಿಸಿದ್ದಾರೆ. ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಏರಲು ಐರಾವತ, ಕೈಯಲ್ಲಿ ವಜ್ರಾಯುಧ, ಇದೇ ಇಂದ್ರನ ಪದವಿಯ ಹಿರಿಮೆಗಳು. ಅದಿರಲಿ ಎಂದಿನಂತೆ ಇಂದು ಕೂಡ ಈ ಸಭೆಯಲ್ಲಿ ಒಂದೆರಡು ಮಾತನಾಡಬೇಕಾದ್ರೆ ಸುಮನಸರೇ, ಕತ್ತಲು ಬೆಳಕು, ಸುಖ ದುಃಖ, ಪ್ರೀತಿ ದ್ವೇಷ ಇತ್ಯಾದಿ ವಿರೋಧಿಗಳಿಂದಲೇ ತುಂಬಿರುವ ಈ ಸೃಷ್ಟಿಯಲ್ಲಿ ನಮ್ಮ ಉನ್ನತಿಯನ್ನು ಕಂಡು ಸಹಿಸದ ನಮ್ಮ ದಾಯಾದಿಗಳಾದ ರಕ್ಕಸರು ಮತ್ಸರದಿಂದ ನಮ್ಮಲ್ಲಿನ ವೈಭವದ ಆಸೆಗೆ ಆಗಾಗ ಇಲ್ಲಿಗೆ ದಾಳಿ ಮಾಡುತ್ತಾ ಇದ್ದಾರೆ. ಒಂದು ವೇಳೆ ಈ ನಾಗಕ್ಕೆ ದುಷ್ಟರು ದಾಳಿ ಮಾಡಿದರೆ ನೀವೇನು ಮಾಡಬಲ್ಲಿರಿ?
ಮುಟ್ಟದೆ ಬಿಡೆವು. ನಾಗೇಶ, ನಿಮ್ಮೀ ಸುರಲೋಕ ಬಂದ ದಾನವರನ್ನು ನಾನು ಎಂದಿಗೂ ಬಿಟ್ಟರವರಲ್ಲ. ಮುಂದೊಂದು ದಿನ ಬಂದರೆ ಅವರನ್ನು ಸೆದೆ ಹಿಡಿದು ಈ ನಾಲ್ಕಲೋಕ ನಮಗೆ ಸ್ಥಿರ ಎನಿಸಿಕೊಡುತ್ತೇನೆ. ಸುರಪಾಲ, ನಮ್ಮೊಳಗಿನ ಸಿರಿ ಸಂಪತ್ತನ್ನು ಆಶಿಸಿ ಇಲ್ಲಿಗೆ ಬರುತ್ತಾರಂತ ಸತ್ಯ. ನನ್ನ ಪ್ರಭಾಜನ ಶಕ್ತಿಯಿಂದ ದಾನವರನ್ನು ಹುಟ್ಟಡಗಿಸುತ್ತೇನೆ. ಅಲ್ಲವೇ ದೇವೇಂದ್ರ? ಚಂದಿಸಿ ದುರ್ಗೆಗೆ ನಮ್ಮಲ್ಲಿ ಹರಣವ ನೀಗುವರು. ದೇವೇಂದ್ರ, ಈ ಹಿಂದೆ ಬಂದ ದಾನವರ ಸಂಕುಲವನ್ನೇ ಧ್ವಂಸ ಮಾಡಿದವರು ನಾವು. ಒಂದು ವೇಳೆ ಅವರು ಮತ್ತೆ ಮತ್ತೆ ಬಂದದೇ ಆದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಸುರೇಶ, ಆ ದುರುಳ ದಾನವರು ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಬೇಕಾದ ವರ ಪಡೆದು ಇಲ್ಲಿಗೆ ದಾಳಿ ಮಾಡುತ್ತಿದ್ದಾರೆ. ಆ ಕೆಟ್ಟ ಹುಳುಗಳನ್ನು ಅಟ್ಟಿ ನಾಶಗೊಳಿಸುತ್ತೇನೆ. ಸುಮನಸರೇ, ಸಂತೋಷಗೊಂಡೆ. ಬಲು ದೋಷವಾದೇನ ನೀವೆಂದ ನುಡಿಗೆ ಹಳ್ಳಿಗಳು ನಿಶ್ಚಯ ಸಂಗರದೊಳಗೆ ಕಳರ ಬೀದಿಯು ನಮಗಿಲ್ಲ. ಮಳಿನಾನದನ ಕರುಣದಲ್ಲಿ ಸುಳ್ಳಲ್ಲ. ಬಲ್ದೋಷವಾದೇನ ನೀವೆಂದ ನುಡಿಗೆ, ನೀವೆಂದ ನುಡಿಗೆ. ನಿಮ್ಮ ಧೈರ್ಯದ ಮಾತಿನಿಂದ ಸಂತಸಗೊಂಡೆ. ಶ್ರೀಹರಿಯ ಒಲುಮೆ ನಮ್ಮಲ್ಲಿರುವಾಗ ಯಾರ ಭೀತಿಯೂ ನಮಗಿಲ್ಲ. ಆ ಚಿಂತೆ ಬಿಡಿ. ಈ ಸಭೆಯಲ್ಲಿ ಒಂದು ವಿಶೇಷ ವಾರ್ತೆಯನ್ನು ತಿಳಿಸುತ್ತೇನೆ. ಏನದು? ಸರಸ್ವತಿ, ಗಂಗಾ, ಯಮುನಾ ನದಿಗಳ ಸಂಗಮ ಸ್ಥಾನದಲ್ಲಿ ನಡೆಯುವ ಸತ್ರಯಾಗಕ್ಕೆ ಈಶ್ವರ ದೇವರ ಕರೆ ಬಂದಿದೆ. ಅಲ್ಲಿಗೆ ಹೋಗಿ ಆ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವುದರ ಜೊತೆಗೆ ಕೈಲಾಸವಾಸ ಶಂಕರನನ್ನು ನೋಡಿ ಆತನನ್ನು ಪೂಜಿಸಬೇಕು. ಅದಕ್ಕಾಗಿ ತಡ ಮಾಡದೆ ಆ ಕಡೆಗೆ ಹೊರಡೋಣ.
ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಬ್ರಹ್ಮದೇವನ ಬಲಗೈ ಹೆಬ್ಬೆರಳಿನಿಂದ ಹುಟ್ಟಿದಂಥವ ಈ ದಕ್ಷ ಸ್ವಯಂಭೂವಿನ ಮಗಳಾದ ಪ್ರಸೂತಿಯನ್ನು ಮದುವೆಗೆ 24 ಪುತ್ರಿಗೆ ತಂದೆನಿಸಿಕೊಂಡಿದ್ದೇನೆ. ಅದರಲ್ಲೂ ಓರ್ವ ಪುತ್ರಿ ಸತಿದೇವಿ ಎನ್ನುವವಳನ್ನು ಸಾಕ್ಷಾತ್ ಕೈಲಾಸವಾಸಿ ಪರಮೇಶ್ವರನಿಗೆ ಕೊಟ್ಟಿದ್ದೇನೆ. ಆದುದರಿಂದ ನನ್ನ ಗೌರವ ಇನ್ನೂ ಹೆಚ್ಚಿದೆ. ಈ 3 ಲೋಕಗಳಲ್ಲೂ ನನ್ನ ಯೋಗ್ಯತೆಯನ್ನು ಕಂಡು ತಲೆ ಬಾಗದವರೇ ಇಲ್ಲ. ಹಾಗೆಂದು ಈ ಲೋಕದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೂ ಮೊದಲ ಆಹ್ವಾನ ನನಗೆ. ಹಾಗೆ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಸತ್ಯಯಾಗಕ್ಕೆ ಆಹ್ವಾನ ಬಂದಿದೆ. ನನ್ನನ್ನು ಗಮನಿಸಬೇಕಾದರೆ ಸ್ವಲ್ಪ ವಿಳಂಬ ನೀತಿಯನ್ನು ಅನುಸರಿಸಿ ಮುನ್ನಡೆಯುತ್ತೇನೆ. ಕಾಲಗಂಧರ ಕಾಲ ಕಾಲಾಧೀಶ ಪಾಠ ಕಾಲಗಂಧರ ಕಾಲ ಕಾಲಾಧೀಶ ಪಾಠ ನಯನ ಶಂಕರ ಇಲಲೋಹಿತರುಂಡ ಬಾಲ ಸದಾಶಿವ ಶೂಲಗಿರೀಶ ಮೃಡ ಜಯ ನಮೋ ಜಗದ್ರಕ್ಷಕಿ ಆದಿಮಾಯಿ ರಕ್ಷಿಸು. ಆದಿಕಾಲದಲ್ಲಿ ಮೇದಿನಿಯ ನಿರ್ಮಾಣಕ್ಕೂ ಮೊದಲು ನಿನ್ನ ನಿರ್ದೇಶನದಂತೆ ಕಾರ್ಯೋನ್ಮುಖರಾಗಬೇಕಾದ ಸಂದರ್ಭ ಬ್ರಹ್ಮನ ಮನದಲ್ಲಿ ಮೂಡಿದಾಹಂ ನಾನು ಹರಿಯನ್ನು ಸೇರುವಂತಾಯಿತು. ಹರಿ ಹಾಗೂ ಬ್ರಹ್ಮರು ಪರಸ್ಪರರ ಉದರಗಳನ್ನು ಶೋಧನೆ ಮಾಡುವಂತ ಸನ್ನಿವೇಶದಲ್ಲಿ ನಾರಾಯಣನ ನಾಭಿಯಿಂದ ಬ್ರಹ್ಮನ ಜನನವಾಯಿತು. ಮಧು ಕೈಟಬರನ್ನು ವಧಿಸಿ ಮೇದಿನಿಯ ನಿರ್ಮಾಣವನ್ನು ಮಾಡಿದ ಶ್ರೀಹರಿ ತನ್ನದಾದಂತಹ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ ಬ್ರಹ್ಮ ಮಾನಸ ಪುತ್ರರಾದ ಸನಕ ಸನಂದಾದಿಗಳು ಹೃದಯದಿಂದ ಮರೀಚಿ ಹೆಬ್ಬೆರಳಿನಿಂದ ದಕ್ಷ ಹುಟ್ಟಿದ. ದಕ್ಷನ 24 ಮಕ್ಕಳಲ್ಲಿ ಒಬ್ಬಳಾದ ದಾಕ್ಷಾಯಿಣಿಯನ್ನು ಕೈಲಾಸವಾಸಿಯಾದ ನಾನು ವರಿಸಿದೆ. ಲೋಕ ಕಲ್ಯಾಣವನ್ನೇ ಧ್ಯೇಯವಾಗಿರಿಸಿ ನಡೆಸುವ ಈ ಸತ್ರಯಾಗದ ಕಾರ್ಯ 14 ಲೋಕಗಳಿಂದಲೂ ಮನುಮುನಿಗಳು ದೇವದೇವತೆಗಳು ಬಂದು ಸೇರಿದ್ದು ಯಜ್ಞ ಮಂಟಪ ಹೋಮದ ಪರಿಮಳ ಧೂಮದಿಂದ ತುಂಬಿದೆ. ಸುತ್ತಮುತ್ತ ಜನವರ್ಗದಲ್ಲಿ ನೋಡಿದರೆ ಅದಾರು ಬರುತ್ತಿರುವುದು ಮನಸರೆ ಬಂದಿರೆ ಬಂದಿರೆ ಸುಮನಸರು ಸಕಲರು ಒಂದುಗೂಡುತ್ತ ಸತ್ವಯಾಗಕ್ಕೆ ಇಂದು ಎಲ್ಲರೂ ಪೂಜಿಸಲು ನಂದವಾಯಿದೆ ಆನಂದವಾಯಿದೆ. ಬಂದಿರೆ ಸುಮನಸರು ಸಕಲರು ಬಹಳ ಸಂತೋಷವಾಯಿತು. ತ್ರಿಲೋಕದ ಅಧಿಪತಿಯಾದ ದೇವೇಂದ್ರ ನೀನು ಬಂದಿರುವುದು ಬಹಳ ಅರ್ಥಪೂರ್ಣ. ಹೀಗೆ ಬನ್ನಿ ನಿಮಗಾಗಿ ಇರಿಸಿರುವ ಆಸನಗಳಲ್ಲಿ ಕುಳಿತುಕೊಳ್ಳಿ. ಒಂದು ದಿನ ಸತ್ರದಲ್ಲಿ ಕರೆದುಕೊಂಡು ಸುಮನಾಸ
ಇಂದವನ ಸಂದನಿಗಳಿಗೊಬ್ಬ ಸಭೆಯ ರಕ್ಷಣಮಯ ತಂದ ವೃಂದವೆತ್ತಿದಿರಲಾಗಿ ಭಯದಲ್ಲಿ ವಂದಿಸುತ್ತಿರಲು ಭಯದಲ್ಲಿ ಈಶ್ವರೇ ಕಂದದಿ ಕುಳಿತಿರಲು ಕಂಡ ಲಕ್ಷಗತಿಗೊಂಡ ಏನಿದು ಹೊಸ ರೀತಿ? ನನ್ನ ಪ್ರವೇಶವಾದೊಡನೆ ಎಲ್ಲರೂ ಎದ್ದು ನಿಂತು ನಮಸ್ಕರಿಸುತ್ತಿದ್ದಾರೆ. ಒಂದೆಡೆ ಮಂತ್ರಗಳ ಘೋಷಣೆ, ಇನ್ನೊಂದೆಡೆ ಮನುಮುನಿಗಳು. ಹೀಗಿರುವಾಗ ಈತನೊಬ್ಬನೇ ಹೀಗೆ ಈ ಸರ್ವಕಾಲ ಸದಯ ಶಿವಾನು ಏಳಾದಿಯನು ಇಹನು ಈಶ್ವರನೆಂದೆಂಬ ಯಾರಿದ್ದರು? ಈ ಸಕಲ ಸಭೆ ಎದ್ದು ಈ ದಕ್ಷಿಣ ಪ್ರವೇಶವಾದೊಡನೆ ಎಲ್ಲರೂ ಎದ್ದು ನಿಂತು ನಮಸ್ಕರಿಸುತ್ತಿದ್ದಾರೆ. ಆಗಿರುವಾಗ ಈತನೊಬ್ಬನೇ ಕುಳಿತಿದ್ದಾನೆ. ಯಾರೆಂದು ನೋಡಿದರೆ ಈತ ನಮ್ಮವನೇ, ನನ್ನ ಅಲಿಯ ಸಾಕ್ಷಾತ್ ಪರಶಿವ. ಹೇಳಿ, ಜಗತ್ತಿನಲ್ಲಿ ಯಾವ ಅಲಿ ಎಂದು ತಮ್ಮ ಮಾವನ ಮುಖ ನೋಡಿ ಮಾತನಾಡುತ್ತಾರೆ. ಆದರೆ ಈತನಿಗೆ ಅದಲ್ಲ, ತಾನು ಶಿವ ಲಯಕೃತನೆಂಬ ಅಹಂಕಾರ ತಲೆಗೇರಿದೆ. ಇವನು ಹೇಳದಿದ್ದರು ಈತ ಹೇಳದಿದ್ದರೂ ನನಗೆ ಬೇಸರವಿಲ್ಲ. ಆದರೆ ಒಂದು ಉಪಚಾರದ ಮಾತಿಗೂ ಈತನಲ್ಲಿ ಬರಗಾಲ ಬಂತೆ. ನನ್ನ ಅಲಿಯನೆಂದು ಹೇಳಲು ನಾಚಿಕೆ ಆಗುತ್ತಿದೆ. ಹೋಗಿ ಹೋಗಿ ನನ್ನ ಮಗಳನ್ನು ಈತನಿಗೆ ಕೊಟ್ಟೇನಲ್ಲ. ಪಿತನಾದ ಬ್ರಹ್ಮನ ಮಾತು ಕೇಳಿ ಈ ಕೋತಿ ಮುಖದವನಿಗೆ ನನ್ನ ಅರಗಿಣಿ ಅಂತ ಮಗಳನ್ನು ಕೊಟ್ಟಂತಾಯಿತು. ಮಂಗನಗೈಗೆ ಮಾಣಿಕ್ಯ ಕೊಟ್ಟಂತಾಯಿತು. ಮರ್ಯಾದೆಂಬ ಪದದ ಗಂಧ ಗಾಳಿ ಇಲ್ಲದ ಈ ನೀತಿಗೆಟ್ಟನ ಬಲಿಗೆ ನಾನೇಕೆ ಬಂದೆ? ನೋಡಬಾರದೆ ಈತ ಸ್ನಾನ ಮಾಡುವನು.
ಬಳಿಗೆ ಹೋಗಬೇಕು. ಯಾಕೆ ಗೊತ್ತುಂಟೆ, ಇವನಿಗೆ ಸ್ನಾನ ಮಾಡುವ ಕ್ರಮವೇ ಇಲ್ಲ. ಜಪ ತಪ ಸಂಧ್ಯಾ ವಂದನೆ ಯಾವುದನ್ನು ಮಾಡುತ್ತಾನೋ ಇಲ್ಲವೋ. ಇವನಿಗೆ ಬೇರೆ ಹಾವುಗಳ ಮಾಲೆ, ದುಡಿ ಚರ್ಮದ ದುಡಿಗೆ. ಛೀ, ಈತನಿರುವ ಸಭಾ ಮಂಟಪದಿಂದ ಹೊರಡುತ್ತೇನೆ. ಯಾರು ಬೇಸರಿಸಿದರೆ ಬ್ರಹ್ಮ ಮಾನಸ ಪುತ್ರನೆಂಬ ಕಾರಣಕ್ಕಾಗಿ ಈತನಿಗೆ ಆಮಂತ್ರಣ ಕೊಟ್ಟದ್ದು. ಕೊಟ್ಟ ಮರ್ಯಾದೆಯನ್ನು ಉಳಿಸುವ ಯೋಗ್ಯತೆ ಈ ದಕ್ಷನಿಗಿಲ್ಲ. ಹಾಗೆಂದು ಈತನನ್ನು ಪೂಜಿಸಿ ಗೌರವಿಸಬೇಕಾದರೆ ಈತ ಯಾವ ದೇಶದ ದೊರೆಯನ್ನು ಹಾಗೆ ಬೇಕಲ್ಲ. ಇನ್ನು ಬೇಕೆ ಇಲ್ಲಿಗೆ ಬಂದದಕ್ಕೆ ಮರ್ಯಾದೆ, ಇನ್ನು ನಿಂತರೆ ನನ್ನ ವ್ಯಕ್ತಿತ್ವಕ್ಕೆ ಹಾನಿ. ನಡೆಯುತ್ತೇನೆ ಇಲ್ಲಿಂದ. ಹೋಗುವವನು ಹೋಗಲಿ, ಹಾಗೆಂದು ನಮ್ಮ ಯಜ್ಞ ಪೂರ್ಣವತಿ ಆಗ್ತದೆ. ಅಪಮಾನದ ತುಳ್ಳಲಿ ಎದೆಯಲ್ಲಿ ಇನ್ನೂ ಉರಿಯುತ್ತಾ ಇದೆ. ಹೌದು, ಯಾವ ದೇಶದ ರಾಜನೆಂದು ನನಗೆ ಸಿಕ್ಕಿದೆ ಸನ್ಮಾನ, ಆದರೆ ನನ್ನದೆಂಬ ಅಧಿಕಾರವೇ ಇಲ್ಲ. ಆನೆ ಸೇನೆ ಕೋಶ ರಾಜ್ಯಗಳೇ ಇಲ್ಲ. ಈ ನನ್ನ ದುಃಖವನ್ನು ತಾತಾಶ್ರೀನಲ್ಲಿ ಹೇಳಿದಾಗ ಅವರು ಕಾಲಾಂತರದಲ್ಲಿ ಸೃಷ್ಟಿಕರ್ತರಿಗೆಲ್ಲ ಒಡೆಯನಾಗಿ ನೇಮಿಸಿದ್ದಾರೆ. ಇನ್ನು ನಾನು ಕೇವಲ ದಕ್ಷನಲ್ಲ, ದಕ್ಷ ಪ್ರಜಾಪತಿ. ನನ್ನ ಅಲಿನೊಡಿಗೆ ಹುಟ್ಟಿದಂತಹ ಮುನಿಸು ಇನ್ನೂ ಬೆಳೆಯುತ್ತಾ ಇದೆ. ಆ ಸೇಡು ತೀರಿಸುವುದಕ್ಕಾಗಿ ನನಗೆ ಬಂದ ಯೋಚನೆ. ನನ್ನ ಅಪಮಾನ ಆದದ್ದು ಆ ಸತ್ರಯಾಗದಲ್ಲಿ, ಆದರೆ ಆ ಶಿವನ ಮುಖಭಂಗ ಪ್ರತಿ ಯಾಗದಲ್ಲೂ ಆಗಬೇಕು. ಹಾಗಾಗಿ ಗುರುಗಳಾದ ಬೃಹಸ್ಪತಿಯಲ್ಲಿ ಬೇಕಾದ ಸಲಹೆ ಪಡೆದು ಯಾಗಕ್ಕೆ ಸಿದ್ಧಪಡಿಸಲು ಹೇಳಿದ್ದೇನೆ. ಮಹಾರಾಜರು ರಾಜರು ಅಷ್ಟೇ ಅಲ್ಲ, ಅಷ್ಟ ದಿಕ್ಪಾಲಕರನ್ನು ಕರೆಸಿದ್ದೇನೆ. ಆದರೆ ಉದ್ದೇಶಪೂರ್ವಕವಾಗಿ ಆ ಶಿವನನ್ನು ಬಿಟ್ಟು ಎಲ್ಲರನ್ನು ಆಹ್ವಾನಿಸಿ ಯಾಗವನ್ನು ಪ್ರಾರಂಭಿಸುತ್ತೇನೆ. ಪರಿಬರಿಯ ಭೂಸುರರು ನಡೆದರಲೋ ಸತ್ರಯಾಗಕ್ಕೆ ಸಂಭ್ರಮದಿಂದಲೇ. ಪರಿಬರಿಯ ಭೂಸುರರು ಓಯ್, ನಮಸ್ಕಾರವೇ. ಏನ್ ಸ್ವಾಮಿ, ಒಂದು ನಮಸ್ಕಾರ ಕೊಟ್ಟು ಹಿಂದೆ ಗೂಡುವುದಿಲ್ಲ. ಹೌದಾ? ಇನ್ನು ದುಡ್ಡು ಕಟ್ಟರೆ ಹಿಂದೆ ಕೊಡುತ್ತೀರಾ? ಅದು ಹೌದು. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲಲ್ಲ. ಓ, ನಾನಾ? ನಾನೇ. ನನ್ನ ಹೆಸರು ನಾರಾಯಣ ಭಟ್ಟ ಅಂತ. ಓ, ನಾರಾಯಣ ಭಟ್ರು. ಇದು ನೀವು ಹೊರಟದೆಲ್ಲಿಗೆ? ದಕ್ಷ ಪ್ರಜಾಪತಿ ಮಾಡುವ ಯಾಗಕ್ಕೆ ಇಷ್ಟು ಜನ ಸೇರಿ ನಾವು ಹೊರಟದ್ದು ಹೀಗೆ, ಹೆಂಡತಿ ಮಕ್ಕಳು ಸಮೇತ. ಇವರೆಲ್ಲರೂ ನನ್ನ ಮಕ್ಕಳು ಒಟ್ಟಾಗಿ 11, ಇಲ್ಲಿಗೆ 12 ಪೂರ್ಣ. ಏನ್ ಮಾಡುವುದು ಹೇಳಿ, ದೇವರು ಕೊಟ್ಟದ್ದು ಬೇಡ ಎನ್ನುವ ಹಾಗಿಲ್ಲ. ಈಗ ಮಕ್ಕಳನ್ನೇ ಸಾಕುವ ಯೋಚನೆ. ಯಾಕೆ ಸ್ವಾಮಿ? ಹೀಗೆ ಪರದಾಡುತ್ತಾ ಪೂಜೆ ಪುರೋಹಿತ ಅಂತ ಪಟ ಪಟ ಅಂತ ದಿನ ಹೋಗ್ತದೆ. ಇವತ್ತು ಹೀಗೆ ಹೊರಟಿದ್ದೇನೆ. ಯಾವ ಕಡೆಗೆ? ಯಾಗ ನಡೆಯುವಲ್ಲಿಗೆ. ಅಲ್ಲಿಗೆ ಹೋದರೆ ಹೊಟ್ಟೆ ತುಂಬ ನವರಸ ಭೋಜನ, ಅಂದರೆ ಊಟ, ಕೈ ತುಂಬ ದಕ್ಷಿಣೆ, ಅಂದರೆ ಕಾಸು. ಅಲ್ಲಿ ಸಿಕ್ಕಿದ್ದು 1 ತಿಂಗಳಲ್ಲ, ಒಂದು 6 ತಿಂಗಳಿಗೆ ಸಾಕು. ಚಿಂತೆ ಇಲ್ಲ. ವರಮಗ ಕೈಲಾಸ ಶಿಖರದಿ ಹರ ನರಸಿ ಕಂಡಾಗ ಕೌತುಕವೆರೆಸಿ ಭೂಸುರನರುವನನು ಬೆಸಗೊಂಡಳು ಮೆಗರೆಸಿ ಬೆಸಗೊಂಡಳು ಮೇ ಕರೆಸಿ
ವರಮಗ ಕೈಲಾಸ ಶಿಖರದಿ ಈ ಈ ಈ ತಿಳಿದವರು ಹೇಳುವಂತೆ ಹಾ. ಹೆಣ್ಣು ಜಗತ್ತಿನ ಕಣ್ಣು ಎನ್ನುವುದಾಗಿ ಹಾ, ಹಾ. ಹುಟ್ಟಿದ ಮನೆ ಹೊಕ್ಕ ಮನೆ ಹಾ. ಎರಡನ್ನು ಬೆಳಗಿಸುವ ಹೆಣ್ಣಿನ ಪ್ರಾಮುಖ್ಯತೆ ಹಾ. ಜನಜನಿತವಾದದ್ದು. ಹ್ಮ್. ತಾಯಿಯಾಗಿ ತಂಗಿಯಾಗಿ ಹಾ. ಹೆಂಡತಿಯಾಗಿ ಪುರುಷನ ಜೀವನ ಬೆಳಗಿಸಿ ಹಾ. ಆತನ ಯಶಸ್ಸಿಗೆ ಪೂರಕವಾಗುತ್ತಾಳೆ ಎನ್ನುವುದರಲ್ಲಿ ಹಾ. ಸಂಶಯವಿಲ್ಲ. ಆಹಾ. ಆಕೆಯ ತ್ಯಾಗವೇ ಹಾ. ಲೋಕ ಕಲ್ಯಾಣಕ್ಕೆ ನಾಂದಿ. ಹಾ, ಹಾ. ಲೋಕದ ದೇವನೆನಿಸಿದ ಹಾ. ಹರನ ಕೈ ಹಿಡಿದು ಹರನರಸಿ ದಾಕ್ಷಾಯಿಣಿ ಎಂಬ ಹೆಸರನ್ನು ಪಡೆದ ಈ ಸತಿದೇವಿಯ ಭಾಗ್ಯಕ್ಕೆ ಹಾ. ಬೇರೆ ಏನೆಯುಂಟೆ? ಹಾ. ಹಾಗೆಂದು ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಸಂಚರಿಸುವ ಅಭ್ಯಾಸವನ್ನು ಬಿಟ್ಟದ್ದಿಲ್ಲ. ಹ್ಮ್. ಈ ದಿನವೂ ಸಂಚಾರ ಹೊರಟಿರುವಾಗ ಆಧಾರ ಬರುತ್ತಿರುವುದು. ವಿಕ್ರಮೋತ್ತಮರೇ, ವಂದಿಸಿಕೊಂಡಿದ್ದೇನೆ. ಸ್ವಾಮಿ, ಅವಲಿಂದ ಬಂದಿರಯ್ಯ ಭೂಮಿ ದೇವ ಭೂಮಿ ದೇವ ಆ, 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 ಅವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರಾರು ಹೋಗುವುದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿಂದ ಮಲ್ಲಿಗೆ ಪಯಣರಯ್ಯ ಭೂಮಿ ದೇವ ಆ. ಸ್ವಾಮಿ, ತಮ್ಮ ಪಯಣಕ್ಕೆ ಅಡ್ಡ ಬರುತ್ತಿದ್ದೇನೆಂದು ಭಾವಿಸಬಾರದು. ನೂರಾರು ಜನ ವಿಪ್ರರು ಗುಂಪು ಗುಂಪಾಗಿ ಹೋಗುತ್ತಾ ಇದ್ದೀರಿ. ಕೇವಲ ಪೂಜೆಯೋ ತಿಥಿಯೋ ಮದುವೆ ಕಾರ್ಯಕ್ರಮವೋ ಎಂದು ಕೇಳುವ ಹಾಗಿಲ್ಲ. ಆದ್ದರಿಂದ ಆಶ್ಚರ್ಯಗೊಂಡು ಕೇಳುತ್ತಿದ್ದೇನೆ. ಆವಲ್ಲಿಂದ ಬಂದಿರಿ, ಇನ್ನು ಆವಲ್ಲಿಗೆ ನಿಮ್ಮ ಪಯಣ ತಿಳಿಸಬಹುದೇ? ಅಮ್ಮ, ನಾವು ದಕ್ಷ ಪ್ರಜಾಪತಿ ಮಾಡುವ ಯಾಗಕ್ಕೆ ಹೋಗುತ್ತಿದ್ದೇವೆ. ಅಮ್ಮ, ನಮ್ಮ ಲೋಕಲೋಕಗಳಲ್ಲಿ ಪ್ರಚಾರವಾಗಿದೆ. ಆದರೆ ನಿಮಗೆ ಇನ್ನೂ ತಿಳಿದಿಲ್ಲವೆಂದರೆ ಆಶ್ಚರ್ಯ. ಅಮ್ಮ, ನಾವೆಲ್ಲರೂ ದಕ್ಷ ಪ್ರಜಾಪತಿ ಮಾಡುವ ವಾಜಪೇಯ ಯಾಗಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ. ಅಲ್ಲಿ ಹೋದ ಬ್ರಾಹ್ಮಣರಿಗೆ ಬಾಯಿ ತುಂಬ ಉಪಚಾರ, ಅಂದರೆ ಊಟ, ಕೈ ತುಂಬ ಕಾಸು, ಅಂದರೆ ದಕ್ಷಿಣೆ, ದಾನ ಕೊಡುವುದಕ್ಕಾಗಿ ಇಟ್ಟ ಹಣದ ರಾಶಿ ಬೆಟ್ಟದ ಹಾಗೆ ಇರುವುದಂತಮ್ಮ. ಹೌದು, ನೀವು ಸತಿದೇವಿಯಲ್ಲವೇ? ಅಲ್ಲಮ್ಮ, ನಾನು ಹೀಗೆ ಹೇಳುತ್ತಿರುವಾಗ ಅದ್ಯಾಕೆ ನಿಮ್ಮ ಮುಖ ಹೀಗೆ? ಅಲ್ಲ ಅಮ್ಮ, ಅಷ್ಟೂ ದೊಡ್ಡ ಸಮಾರಂಭಕ್ಕೆ ಹೋಗದೆ ಇಲ್ಲೇ ಇದ್ದೀರಲ್ಲ, ಏನಮ್ಮ? ಸ್ವಾಮಿ, ಹೋಗಬೇಕಿದ್ದರೆ ಆಮಂತ್ರಣ ಬೇಕು ತಾನೆ, ಅದಿಲ್ಲದೆ ಹೋಗಬಹುದೇ? ಅಬ್ಬ, ನಿಜವಾಗಿ ನಿಮಗೆ ಹೇಳಿಕೆ ಬಂದಿಲ್ಲ. ದೊಡ್ಡ ಹೊಣೆಗಾರಿಕೆ ತಲೆಬಿಸಿಯಿಂದ ಅವರು ಮರೆತಿರಬಹುದು. ಬೇಸರಿಸದೆ ನಮ್ಮ ಜೊತೆ ಬನ್ನಿ ಅಮ್ಮ. ಸ್ವಾಮಿ, ಉಪಕಾರವಾಯಿತು. ಉಪಕಾರ ಹೊಂದಿದೆ ಸ್ವಾಮಿ, ಅಡೆ ಕೃಪೆಯನು ತೋರಮ್ಮ. ಪುಣ್ಯಳಾದಿ ಪಾವನಳಾದಿ ಉಪಕಾರ ಹೊಂದಿದೆ. ಸ್ವಾಮಿ, ನನಗೆ ತಿಳಿಯದೇ ಇರುವ ವಿಚಾರವನ್ನು ತಿಳಿಸಿ ಉಪಕಾರ ಮಾಡಿದಿರಿ. ಆದರೆ ಈಗಲೇ ಬರುವ ಹಾಗಿಲ್ಲ. ನನ್ನವರೊಡನೆ ಒಂದು ಮಾತನಾಡಿ ಅವರನ್ನೂ ಒಡಗೂಡಿಕೊಂಡು ಬರುತ್ತೇನೆ. ನೀವಿನ್ನು ಮುಂದಕ್ಕೆ ಹೋಗಿ ಸ್ವಾಮಿ. ಆಯ್ತಪ್ಪ, ಬನ್ನಿ ಹೋಗೋಣ. ಬ್ರಾಹ್ಮಣರು ಹೇಳಿದ ಮಾತನ್ನು
ಕಾರಣ. ಹೀಗಿರುವಾಗ ನನ್ನನ್ನು ಯಾಕೆ ಮರೆತರು? ಇರಲಿ, ನನ್ನವರಲ್ಲಿ ಮಾತನಾಡಿ ಅವರನ್ನೂ ಜತೆಗೂಡಿಕೊಂಡು ಹೋಗಬೇಕೆಂಬ ಆಸೆ. ಆದ್ದರಿಂದ ನನ್ನವರಲ್ಲಿ ಕೇಳುತ್ತೇನೆ. ಅಲ್ಲಿ ನೋಡಿ ಸ್ವಾಮಿ. ನೋಡಿರಿ ದ್ವಿಜರು ಬೋಪುದನು ನೋಡಿರಿ ನೋಡಿರಿ ಆ, 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 ನೋಡಿರಿ ನಿಜ ರೂಪ ಬುಧನು ನೋಡಿರಿ ನಿಮ್ಮಯ ಮಾವ ಮಾಡುವ ಯಜ್ಞ ಬಂದೆ ನಿಮ್ಮಯ ಮಾವ ಮಾಡುವ ಯಜ್ಞ ಬಂದೆ ನೋಡಿರಿ ನೋಡಿರಿ ಆಡಲೆ ಅಧಿಕ ಸಂಭ್ರಮ ಬಂತೆ ಆಡಲೆ ಅಧಿಕ ಸಂಭ್ರಮ ಬಂತೆ ಆಡಲೆ ಅಧಿಕ ಸಂಭ್ರಮ ಬಂತೆ ಭಕ್ತುಗಳು ಕೂಡಿ ರಂಜಿಸುವ ರಂತೆ. ನೋಡಿರಿ ನಿಜ ರೂಪವುದನು ನಿಮ್ಮಯ ಮಾವ ಮಾಡುವ ಯಜ್ಞ ಬಂದಿರಿ ನೋಡಿರಿ ಸ್ವಾಮಿ, ಅಲ್ಲಿ ನೋಡಿ ಸ್ವಾಮಿ. ಏನು? ಯಾರದು? ಬ್ರಾಹ್ಮಣರು ಸ್ವಾಮಿ. ಅವರು ಹೋಗುತ್ತಾರೆ ಬರುತ್ತಾರೆ, ಅದರಲ್ಲೇನಿದೆ? ಹೆಂಡತಿ ಮಕ್ಕಳನ್ನು ಜತೆಗೂಡಿಕೊಂಡು ಹೋಗುತ್ತಿದ್ದಾರೆ. ಎಲ್ಲಿಗೆ ಹೋಗುತ್ತಾ ಇದ್ದಾರೆ? ಅದರಲ್ಲಿ ನಿನಗ್ಯಾಕೆ ಇಷ್ಟು ಆಸಕ್ತಿ? ಬೇರೆ ಎಲ್ಲೂ ಅಲ್ಲ, ನಮ್ಮ ಮಾವನ ಮನೆಗೆ. ನನ್ನ ಮಾವನ ಮನೆ ಅರ್ಥಾತ್ ನಿನ್ನ ಅಪ್ಪನ ಮನೆ. ಈಗ ಏನಾಯಿತು? ಅಲ್ಲಿ ನಿಮ್ಮ ಮಾವ ಒಂದು ಯಜ್ಞ ಮಾಡುತ್ತಿದ್ದಾರಂತೆ. ಹಾ. ಬಹಳ ವೈಭವದಿಂದ ಕೂಡಿದೆಯಂತೆ. ಹಾ. ಬಂಧುಗಳೆಲ್ಲರೂ ಸೇರಿರುತ್ತಾರಂತೆ. ಅಲ್ಲ, ಇದನ್ನೆಲ್ಲ ನಿನಗೆ ಹೇಳಿದವರು ಯಾರು? ನಾನೇ ಆ ಬ್ರಾಹ್ಮಣರಲ್ಲಿ ಕೇಳಿದೆ ಸ್ವಾಮಿ. ಹೌದಾ? ಅವರು ಹೇಳಿದ ಮಾತನ್ನು ಕೇಳಿದೊಡನೆ ನನ್ನ ಮನಸ್ಸು ಕೇಳದು ಸ್ವಾಮಿ. ಕೇಳಿ ಸೈರಿಸೆ ಎನ್ನ ಮನ ಅಲ್ಲಿ ಹೋಗದೆ ಹೋಗದೆ ಆ ಆ
ಕೇಳಿ ಸೈರಿಸೆ ಎಲ್ಲ ಮನವಲ್ಲಿ ಹೋಗದೆ ಹೇಳಿದೀರಿ ನೋಡು ಲೀಲೆಯಿಂದ ಕಿಲ ವೈಭವಗಳ ಲೀಲೆಯಿಂದ ಕಿಲ ವೈಭವಗಳ ನೋಡಿ ಇದ್ದು ನಾಳೆ ಬರುವುದು ಲೀಲೆಗಳ ವೈಭವಗಳ ನೋಡಿ ನಾಳೆ ಬರುವುದು ಕೇಳಿ ಸೈರಿಸೆ ಮನವಲ್ಲಿ ಹೋಗದೆ ಲೀಲೆಯಿಂದ ಕೆಲ ವೈಭವಗಳ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ಹೇಳಿ ಸೈರಿಸಿ ಮನವು ಆ, 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 ಸ್ವಾಮಿ, ಆ ಬ್ರಾಹ್ಮಣರ ಮಾತನ್ನು ಕೇಳಿದೊಡನೆ ನನ್ನ ಮನಸ್ಸು ಕೇಳದು ಸ್ವಾಮಿ. ಅಲ್ಲಿಗೆ ಹೋಗಲೇಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ ಸ್ವಾಮಿ. ಸತಿ, ಏನೇ ಏನೇ ಇದು? ಯಜ್ಞಯಾಗ ನೋಡದವಳಾಗಿ ಮಾತನಾಡುತ್ತಿರುವೆಯಲ್ಲ. ಸ್ವಾಮಿ, ನೀವಂದಂತೆ ಯಾಗದ ವೀಕ್ಷಣೆ ನನ್ನ ಉದ್ದೇಶವಲ್ಲ. ಮತ್ತೆ ಅಲ್ಲಿಗೆ ಯಾರೆಲ್ಲ ಬರುತ್ತಾರೆ ಗೊತ್ತಾ? ಯಾರು ಬರುತ್ತಾರೆ? ಅಲ್ಲಿ ನನ್ನ ಅಕ್ಕ ತಂಗಿಯರು, ಬಂಧು ಬಳಗದವರೆಲ್ಲ ಸೇರಿರುತ್ತಾರಂತೆ ಸ್ವಾಮಿ. ಅದಕ್ಕೆ ನಾನೇನು ಮಾಡಬೇಕು? ನೀವೇನೂ ಮಾಡುವುದು ಬೇಡ. ನಮ್ಮವರೆಲ್ಲರೂ ಒಂದೇ ಸಂದರ್ಭದಲ್ಲಿ ಒಟ್ಟುಗೂಡುವ ಅವಕಾಶ ಸಿಗುವುದು ಕಡಿಮೆ. ಆದ್ದರಿಂದ ಅವರೆಲ್ಲರಲ್ಲೂ ಮಾತನಾಡಬೇಕೆಂಬ ಆಸೆ. ಬನ್ನಿ ಸ್ವಾಮಿ, ಹೋಗೋಣ. ಸತಿ, ಏನೇ ಇದು? ಪರಶಿವನ ಸತಿಯಾಗಿದ್ದರೂ ಸಾಮಾನ್ಯರಂತೆ ಮಾತನಾಡುತ್ತಿರುವೆಯಲ್ಲ. ರೂಢಿಯಲ್ಲಿ ಒಂದು ಮಾತಿದೆ, ಕರೆಯದೆ ಬರುವವನನ್ನು ಕೆರದಲೆ ಹೊಡೆ. ಹಾಗೆ ನಮಗೆ ಕರೆ ಇಲ್ಲದೆ ಇರುವ ಕಾರಣ ನಾವಲ್ಲಿಗೆ ಹೋದರೆ ನಮಗೆ ಮರ್ಯಾದೆ ಸಿಗದು. ಆದ್ದರಿಂದ ಸ್ವಾಮಿ, ರೂಢಿಯಲ್ಲಿರುವ ಮಾತು ಸರಿ, ಆದರೆ ಶಿಷ್ಯನಾದವನು ಗುರುಗಳ ಆಮಂತ್ರಣದ ಅಗತ್ಯವಿಲ್ಲ ಸ್ವಾಮಿ. ಸತಿ, ಮದುವೆಯಾದ ಹೆಣ್ಣು ತವರು ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ತವರು ಮನೆಗೆ ಹೋಗಬೇಕೆಂದು ಬಯಸುತ್ತಾಳೆ ಎಂದರೆ ಗಂಡನ ಮನೆಯಲ್ಲಿ ಏನೋ ಕೊರತೆ ಇದೆ ಎಂದರ್ಥ. ನಿನಗೆ ಇಲ್ಲಿ ಕೊರತೆಯಾದರೂ ಏನು? ಸ್ವಾಮಿ, ಹೆಣ್ಣು ಮಕ್ಕಳು ತಾಯಿಯ ಮನೆಗೆ ಹೋಗಲು ಬಯಸುತ್ತಾರೆ ಎಂದರೆ ಗಂಡನ ಮನೆಯಲ್ಲಿ ಏನು ಇಲ್ಲವೆಂದಲ್ಲ ಸ್ವಾಮಿ. ಮತ್ತೆ ಅಲ್ಲ, ನಿನಗೀಗ ಹಠ ಮಾಡಬೇಡ ನೀನು. ಅಲ್ಲಿಗೆ ನಾನು ಹಿಂಜರಿಯಲು ಒಂದು ಕಾರಣ ಇದೆ. ಅದರ ಹಿನ್ನೆಲೆ ಒಂದು ದಿನ ದಿವಸ ತಾನು ಕುಳಿತಿರುಪ ಸಭೆಗೆ ಹೌದು, ಆ, 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 ಒಂದು ದಿವಸ ತಾನು ಕುಳಿತಿರುಪ ಸಭೆಗೆ ಬಂದನು ದಕ್ಷ ನಾನೇಳಾದ ಬಗೆಗೆ ಚಿಂತಿಸಿದರದ ನನ್ನ ನುಡಿದ ನುಡಿಯ ಎಂದೆಂದಿಗದ ಮರೆವೆನೆ ಬರಿಯ ಒಂದು
ದಿವಸ ಆ ಸತಿ, ಒಂದು ದಿನ ನಾನು ಕುಳಿತಿರುವ ಸಭೆಗೆ ನಿನ್ನ ತಂದೆ ದಕ್ಷ ಬಂದ. ಆಗ ನಾನು ಎದ್ದು ಗೌರವಿಸಲಿಲ್ಲ ಎಂಬ ಕಾರಣಕ್ಕಾಗಿ ನನ್ನನ್ನು ಬಾಯಿಗೆ ಬಂದಂತೆ ಜರೆದಿ ನಿಂದಿಸಿದ. ಆ ನಿಂದನೆಯ ನುಡಿಗಳನ್ನು ನಾನು ಇನ್ನೂ ಮರೆಯಲಿಲ್ಲ. ಸ್ವಾಮಿ, ಮಾಮಾಳಿಯಂದಿರಲ್ಲಿ ನಡೆದ ಈ ವಿಚಾರಕ್ಕೂ ನಾವಿಂದು ಯಾಗಕ್ಕೆ ಹೋಗುವುದಕ್ಕೂ ಹೇಗ ಸಂಬಂಧವಿದೆ. ಆ ದ್ವೇಷದಲ್ಲಿ ಆ ದೇಶದಲ್ಲಿ ನಮ್ಮ ಕರೆಯಲಿರುವುದು ಆದುಷ್ಟ ಪದವಿಗೆ ಒಬ್ಬೆದನುಂಟು ಸಾಧಿಸುವವರು ಹಾಗೆ ತನ ನಮ್ಮೋಳು ಹೋದರೆ ಅವಮಾನ ತಪ್ಪದು ಕಡೆಗೆ. ಆ ದೇಶದಲ್ಲಿ ನಮ್ಮ ಕರೆಯಲಿತ್ತು ಆದುಷ್ಟ ಕೃತವಿಗೆ ಒಬ್ಬೆದನುಂಟು ಸತಿ, ನಿನ್ನ ತಂದೆಗೆ ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ದ್ವೇಷ ಏನು ಎಂಬುದನ್ನು ಅರ್ಥವಹಿಸಿಕೊಂಡಿದ್ದೇನೆ. ಆದ್ದರಿಂದ ನಾನಲ್ಲಿಗೆ ಬರುವುದಿಲ್ಲ. ಒಂದು ವೇಳೆ ನಾನಲ್ಲಿಗೆ ಹೋದರೆ ನನಗೆ ಅವಮಾನ ತಪ್ಪದು. ಆದ್ದರಿಂದ ಆ ಮಾತು ಬಿಡು. ಸ್ವಾಮಿ, ಅಪ್ಪನಿಗೆ ನಿಮ್ಮ ಮೇಲೆ ಸಿಟ್ಟಿದ್ದರು ನಲ್ಲಿ ಇಲ್ಲ. ನನ್ನ ಮುಖ ನೋಡಿ ಸಿಟ್ಟು ಕಡಿಮೆಯಾದಿತು ಸ್ವಾಮಿ. ಸತಿ, ನಿನಗೆ ನಿನ್ನವರನ್ನು ನೋಡಬೇಕೆಂಬ ಉತ್ಸಾಹ. ಆದರೆ ನೀನು ನಿನ್ನ ತಂದೆಯ ಮನೆಗೆ ಹೋದರೆ ಅಲ್ಲಿ ನಿನಗೆ ಮರ್ಯಾದೆ ಸಿಗದು. ಆದ್ದರಿಂದ ಆ ಮಾತು ಬಿಟ್ಟು ಬೇರೇನಾದರೂ ಮಾತಾಡು. ಸ್ವಾಮಿ, ಬೇಡ ಸ್ವಾಮಿ. ಯಜ್ಞಕ್ಕೆ ಹೋಗದಿರು ಎಂಬ ಮಾತನ್ನು ಮಾತ್ರ ಹೇಳಬೇಡಿ. ಇದೇ ಮೊದಲ ಸಲ ಹಾಗೂ ಇದೇ ಕೊನೆಯ ಸಲ ನಿಮ್ಮಲ್ಲಿ ಕೇಳುತ್ತಿರುವುದು ಸ್ವಾಮಿ. ಆಶೀರ್ವದಿಸಿ ಕಳುಹಿಸಿ ಸ್ವಾಮಿ. ಇಲ್ಲಿ ನೋಡಿ ಸ್ವಾಮಿ, ಮಾತನಾಡಿ ಸ್ವಾಮಿ. ಮಾತಡ ತಿರುಪುದೇ ಕೆಂಬೆಳು ಮಾತಾಡ ತಿರುಪುದೇ ಕೆಂಬೆಳು ತಾನೇ ಮಾತಾಡು ತೆರಗಿ ಬಿಗೋಡಳು ಕಾದುರು ತೆತ್ತು ನಡೆವಳು ಕಾದುರು ತಿಂದೆದ್ದು ನಡೆವಳು ಜಗನ್ಮಾತೆ ಹಿಂದಿರುಗಿ ನಿಟ್ಟಿಸುವಳು ಜಗನ್ಮಾತೆ ಹಿಂದಿರುಗಿ ನಿಟ್ಟಿಸುವಳು ಮಾತನಾಡದಿರ್ಪುದೇಕಿ ಎಂಬಳು ಮಾತಾಡಿ ಸ್ವಾಮಿ, ಮಾತನಾಡಿ ಸ್ವಾಮಿ. ಇಲ್ಲಿ ನೋಡಿ ಸ್ವಾಮಿ. ಆ ಬ್ರಾಹ್ಮಣರ ಮಾತನ್ನು ಕೇಳಿದೊಡನೆ ನನ್ನ ಮನಸ್ಸಿನಲ್ಲಿ ಆ ಕಡೆ ಹೋಗಲೇಬೇಕೆಂದು ಹೇಳುತ್ತಿದೆ. ಆದ್ದರಿಂದ ಒಂದು ಸಲ ಕೇಳುತ್ತಿರುವುದು ಸ್ವಾಮಿ. ಮಾತನಾಡಿ ಸ್ವಾಮಿ. ಛೆ, ನನ್ನವರು ಮಾತನಾಡುತ್ತಿಲ್ಲ. ಸ್ವಾಮಿ, ನಾನಲ್ಲಿಗೆ ಹೋಗಲು ನಿಮಗೆ ಇಷ್ಟವಿಲ್ಲದಿದ್ದರೆ ಬೇಡ, ನಿಮ್ಮ ಬಳಿಯಲ್ಲೇ ಇರುತ್ತೇನೆ. ಅಲ್ಲಿಗೆ ಬಾ, ಕುಳಿತು. ಸ್ವಾಮಿ, ನೀವು ಬರುವುದಿಲ್ಲವಾದ್ರೆ ಬೇಡ, ನಾನು ಒಬ್ಬಳೇ ಹೋಗಲೇ. ಅಲ್ಲಿಗೆ ಯಾರೆಲ್ಲ ಬರುತ್ತಾರೆ ಗೊತ್ತಾ? ನನ್ನ ಅಮ್ಮನನ್ನು ಕಾಣದೆ ತುಂಬಾ ದಿನವಾಯಿತು. ಅವರಲ್ಲಿ ಮಾತನಾಡಬೇಕೆಂಬ ಆಸೆ. ಸ್ವಾಮಿ, ಸ್ವಾಮಿ, ನಿಮ್ಮ ಅಪ್ಪನೇ ಇಲ್ಲದೆ ನಾನು ಹೋಗಲಾರೆ. ಬಾ, ಕುಳಿತು. ನನ್ನ ಅಕ್ಕಂದಿರು, ಬಾವಂದಿರು, ಬಂಧು ಬಳಗದವರೆಲ್ಲ ಹೋಗಿರುವಾಗ ನಾನೊಬ್ಬಳು ಹೋಗದಿದ್ದರೆ ಸರಿಯಾದಿದೆ ಸ್ವಾಮಿ. ನಿನಗೆ ಅಲ್ಲಿ ಹೋಗ್ಬೇಕಾ? ಹೌದು ಸ್ವಾಮಿ. ಏನು ಸ್ವಾಮಿ, ನಾನೇನೇ ಹೇಳಿದರೂ ನನ್ನವರು ಮಾತನಾಡುತ್ತಿಲ್ಲ. ನನ್ನ ಮನಸ್ಸಿನ ಮಾತಿಗೆ ಹೋಗೊಟ್ಟು ತವರ ಮನೆಯತ್ತ ಹೊರಡುತ್ತೇನೆ ಸ್ವಾಮಿ. ಕೊನೆಯ
ಬರಿಯಲಿ ಕಾಂತೆ ನಿಜಗ ಹಲಗೆ ಕರುಣವ ತೋರಿ ಚಿತ್ತವಾ ನುಲಿಸಲೋರದೆ ಬಂಧು ದರ್ಶನ ಪಾರವಶದಲ್ಲಿ ನಿಲಯವನು ಹೊರ ಹೊಂಟಳಂಗಣೆ ನಿಲಯವನು ಹೊರ ಹೊಂಟಳಂಗಣೆ ಬಳಲಿ ಬಿಸುಸಿಯುತ್ತ ಹೋಗಲು ಬಿಸುಸಿಯುತ್ತ ಹೋಗಲು ಬಳಿಯಲೈದಿತು ಈಶ್ವರಾಜ್ಞೆಯ ಹೊಲವು ಬರೆಯಲಿ ಕಾಂತೆ ಕಾಂತೆ ಸ್ವಾಮಿ, ಇದು ಕೊನೆಯ ಸಲ ನಿಮ್ಮ ಪಾದ ಕೆಳಗೆ ಕೇಳುತ್ತಾ ಇದ್ದೇನೆ. ಆಶೀರ್ವಾದ ವಹಿಸಿ ಸ್ವಾಮಿ. ಸ್ವಾಮಿ, ದಾಕ್ಷಾಯಿಣಿ ಹೋಗುತ್ತಿದ್ದಾಳೆ ಸ್ವಾಮಿ. ಸ್ವಾಮಿ, ದಾಕ್ಷಾಯಿಣಿ ಹೋಗುತ್ತಿದ್ದಾಳೆ. ಹೋದಳೆ ದಾಕ್ಷಾಯಿಣಿ. ಅವಳಷ್ಟು ಕಣ್ಣೀರು ಸುರಿಸಿದರು ಅದಕ್ಕೆ ಕರಗದೆ ಇದ್ದಾಗ ಓರ್ವಳೆ ಹೊರಟಿದ್ದಾಳೆ. ಅಲ್ಲಿ ಇನ್ನು
ಹೊರೆ ಬರೆಯ ವೇದಗಳ ಗೋಜದ ದೋಷದಿ ನೆರೆದಿರುವ ಸಕಲ ಮುನಿ ಜಾಲದಿನ ಬೀಳದಿನ ಧುರುದರದೆ ನೆರೆವದಿಕ ಹೋಮದಿನ ನೇಮದಿನ ಕಿಳ ಸಂಭ್ರಮಗಳಿಂದ ಸುರಭ ಮುಖ್ಯಮರರ ವರ್ಗದಿನ ಸ್ವರ್ಗದಿನ ಎರಡಬದಿಯ ಅತಿಶಯ ಆನಂದದಿ ಚಂದದಿ ಹೊರಗೆ ನೂತನವಾದ ಮಂತ್ರದಿ ತಂತ್ರದಿ ಮಂತ್ರದಿ ತಂತ್ರದಿ ಮೆರೆದುದ ಯಜ್ಞಶಾಲೆ ಮೆರೆದುದ ಪರಿಬರೆಯ ವೇದಗಳ ಘೋಷದಿಂದ ದೂರದಿಂದಲೇ ಕೇಳುತ್ತಿದೆ ಪಟುಗಳು ಬ್ರಾಹ್ಮಣರ ಧ್ವನಿಯಿಂದ ವೇದಘೋಷಗಳು ಹುರಿಯುತ್ತಿರುವ ಹೋಮದ ಧೂಮ ಆಕಾಶದೆತ್ತರಕ್ಕೆ ಪರಿಮಳ ಚೆಲ್ಲುತ್ತಾ ಇರುತ್ತಿದೆ. ಅಬ್ಬಾ, ಏನು ವೈಭವ! ಸುಮನಸರೆಲ್ಲರೂ ಸೇರಿರುವುದರಿಂದ ಹೊಸತೊಂದು ಸ್ವರ್ಗ ಇದ್ದಂತೆಯೇ ಕಾಣುತ್ತಿದೆ. ಈ ವೈಭವವನ್ನು ನಾನು ಒಬ್ಬಳೇ ಅನುಭವಿಸಿದರೆ ಸಾಕಿ. ಮಂಟಪದಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಮೊದಲು ಅವರನ್ನು ಕಾಣಬೇಕು. ಅಪ್ಪ, ದಾಕ್ಷಾಯಿಣಿ ವಂದಿಸಿಕೊಂಡಿದ್ದಾರೆ. ಅವಳು ಸತ್ತು ಹೋಗಿದ್ದಾಳೆ. ಅಮ್ಮ, ವಂದಿಸಿಕೊಂಡಿದ್ದೇನೆ. ಕುಳಿತುವಲ್ಲೆ. ಇದೇನಿದು? ಅಪ್ಪ ಅಮ್ಮ ನನ್ನನ್ನು ಕಂಡರೂ ಕಾಣದಂತಿದ್ದಾರೆ. ಇರಲಿ, ಅವರಿಗೆ ಯಾಗದ ಹೊಣೆಗಾರಿಕೆ ಇದೆ. ಇನ್ನು ನನ್ನ ಅಕ್ಕಂದಿರು ಅಶ್ವಿನಿ, ಭರಣಿ, ರೋಹಿಣಿ, ಕೃತ್ತಿಕೆಯರು. ಅಕ್ಕಂದಿರೇ, ದಾಕ್ಷಾಯಿಣಿ ವಂದಿಸಿಕೊಂಡಿದ್ದಾಳೆ. ನನ್ನ ಬಂಧು ವರ್ಗದವರೆಲ್ಲರೂ ನನ್ನನ್ನು ಕಂಡರೂ ಕಾಣದಂತಿದ್ದಾರೆ. ಇರಲಿ, ಏನು ಮಾಡೋಣ? ಬಂದಾಗಿದೆ. ಯಾಗವನ್ನು ಕಣ್ತುಂಬ ನೋಡಿ ನಂತರ ಮುಂದಿನ ವಿಚಾರ. ಯಾಗದ ಸುಬಗೀಕ್ಷಿಸಿ ಸುಬಗೀಕ್ಷಿಸಿ ಇಂದ್ರಾಯ ಸ್ವಾಗ ಇಂದ್ರನಿಗೆ ಯಾಗದ ಸುಬಗೀಕ್ಷಿಸಿ ಅಗ್ನಿಯೇ ಸ್ವಾಹ ಅಗ್ನಿಗೆ ಯಾಗದ ಸುಬಗೀಕ್ಷಿಸಿ ವರ್ಣಾಯ ನಮಃ. ವರುಣಾಯ ಸ್ವಾಹ ವರುಣನಿಗೆ ಯಾಗದ ಸಬಗೀಕ್ಷಿಸಿ ಓಂ ಕುಬೇರಾಯ ಕುಬೇರಾಯ ಕುಬೇರನಿಗೆ ಯಾಗದ ಸಬಗೀಕ್ಷಿಸಿ ನಿರುತಿಯೇ ನಮಃ. ನಿರುತಿಗೆ ಯಾಗದ ಸಬಗೀಕ್ಷಿಸಿ ಹೋಗುತ್ತ ಶಿರಮಂ ಹರ ಹರ ಈಗ ಅತಿ ತನಗಾಯ್ತೆದ್ದಾಳು ಸಭೆಯೊಳಗೆ ಎದಕ್ಕೆ ಬಂದೆನು ತಾಯಿ
ಪಾತಕಿ ಮಾಡುವ ಯಜ್ಞದ ನೊರಿಯದೆ ಬಂದು ತೆರನಾದುದು ಹೊತ್ತಿಗಳಿಗೆ ತ್ರೈಲೋಕ್ಯದ ಕೃತುವಿನ ಭಾಗವ ಕೊಡದಿಯ ಮತಿಯುತರು ಯಾರೀ ಬುದ್ಧಿಯ ಪಿತಗೆ ತಗೆ ಬಂತು ಹೊತ್ತೆ ದೋಷ್ಟರು ಕೂಡಿಯ ದುರ್ಮತಿಗಳ ಮಧ್ಯಕ್ಕೆ ತಾನೇದಕ್ಕೆ ಬಂದೆನು ವಿಧಿಯೇ ಏನಿದು ಅಷ್ಟ ದಿಕ್ಪಾಲಕರಿಗೆ ಯಾಗದ ಆವಿರ್ಭಾಗ್ಯ ನನ್ನ ಸ್ವಾಮಿಯ ಪಾಲಿಗೆ ಇಲ್ಲವೇ? ಈ ಪಾತಕಿ ನನ್ನ ತಂದೆ ಮಾಡುವ ಯಜ್ಞಕ್ಕೆ ಆಸೆ ಪಟ್ಟು ನಾನೇಕೆ ಬಂದೆನು? ನಾನಾಗಿ ಬಂದು ದೊಡ್ಡ ಅಪರಾಧವೆಸಗಿದೆ. ಇಂತಹ ಅನ್ಯಾಯದ ಘಟನೆಗೆ ನಾನು ಸಾಕ್ಷಿಯಾಗುವಂತೆ ಆ ವಿಧಾತ ಬರೆದನೆ. ನನ್ನ ನತನಾಗ ಮೃಗಭೂಮಿ ಈಶ್ವರ ಕೆಳಗೆ ಕಡ ಸನ್ನೆ ಮಾಡಿದ ಮಿಕ್ಕ ಮನಿಗಳ ಸುರರು ಕಿರುನಗೆಯ ಸೂತದಲ್ಲಿ ಈ ಕ್ಷಣವೇ ದುಃಖಿತನಾಗಿ ಧರೆಯಲ್ಲಿ ಹೊರಳಾಡುವಾಗ ಸಂತೋಷದಿಂದ ನಗುವ ಸದ್ದು. ತಲೆ ಎತ್ತಿ ನೋಡಿದರೆ ಗಹಗಹಿಸಿ ನಗುತ್ತಿದ್ದಾನೆ. ಇನ್ನೊಂದೆಡೆ ಭೃಗು ಮುನಿಗಳು ದೇವತೆಗಳಿಗೆ ಕನ್ಸನ್ನೆ ಮಾಡುತ್ತಿದ್ದಾರೆ. ಸನ್ನೆಗೆ ಸರಿಯಾಗಿ ದೇವತೆಗಳು ನಗುತ್ತಿದ್ದಾರೆ. ಎಂತಹ ಅವಮಾನ! ಇದಕ್ಕೆಲ್ಲ ಕಾರಣ ನನ್ನ ತಂದೆ ಎಲುವ ಬುದ್ಧಿಹೀನ. ವಿಗಲವದಿಗೆ ಎಳಲವ ವಿಗಲವದಿಗೆ ಎಳಲವ ಸರ್ವ ಸಾಧಿದೆ ಸುಖದಹೀನತೆ ಕೆಡಿಸಿಕೊಂಡೇ ಮಗವ ನೀನು ಲೋಕಕ್ಕೆ ಈಶ ಪರಮೇಶ್ವರ. ಅವನ ದ್ವೇಷ ಸಾಧಿಸಿ ಯಜ್ಞದ ಫಲವನ್ನೇ ಕಳೆದುಕೊಂಡೆ. ನನ್ನ ಕಾಲವನ್ನು ನೀನಾಗಿ ಅವಮಾನಿಸಿ ಕೆಟ್ಟು ಹೋದೆ. ಕೊಡದೇಸುರವರ ಋಷಿಗಳು ಸುರರು ಮಾಡುವರು ನಮ್ಮವರು ಸಂಶಯ ಬೇಡ ನಿಮಗೆ. ಮೂರ್ಖನಾದ ನಿನ್ನ ಜೊತೆ ಸೇರಿದವರೆಲ್ಲ ತಕ್ಕ ಶಿಕ್ಷೆ ಅನುಭವಿಸುತ್ತಾರೆ. ನನ್ನವರು ನನ್ನನ್ನು ಕಂಡು ನಕ್ಕ ನಿಮ್ಮವರನ್ನೆಲ್ಲ ಶಿಕ್ಷಿಸುತ್ತಾರಂತೂ ಸತ್ಯ. ಯಾರು ಗಾಬರಿಗೊಳ್ಳದಿದ್ದು ಎಷ್ಟಾದರೂ ನನ್ನ ಮಗಳು, ನನ್ನಷ್ಟು ಸಿಟ್ಟು ಅವಳಿಗೆ ಉಂಟು. ಯಾಗದಲ್ಲಿ ಭಾಗಿಯಾಗಿ ಸಾಕು ಸಾಕು. ಸಗುಣಿಂದ ಕಾದನೆ ಹೇಗೆ ಸುಡು ಸುಡು ಲಕ್ಷ ಮಗಳು ಶ್ರೀರಂಬರು ಲೋಕ ಜನರು ದಕ್ಷ ಸಾಕು ಮಾಡು. ದಕ್ಷಿಣ ಮಗಳು ಹರಣ ಅರ್ಧ ಶರೀರ ಎಂದು ಲೋಕವೆಲ್ಲ ತಿಳಿದಿದೆ. ದಾಕ್ಷಾಯಿಣಿ ಎಂಬ ಹೆಸರು ನನಗಿನ್ನು ಬೇಡ. ನನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ. ಹೃದಯೋಗಿಯಲ್ಲಿ ಭಾವಗಳನ್ನು ನಿಜಾಗದಿ ಧರಿಸಿ ದೇಹವ ನನಗಾವುದೇ ಕೊಟ್ಟ ಐದಳವಳು ಶಿವ ಪದವನು ದಕ್ಷನಿಂದ ಅವಮಾನಿಸಲ್ಪಟ್ಟ ಈ ದೇಹ ಇನ್ನು ಧರೆಯಲ್ಲಿರಬಾರದು. ಅದಕ್ಕಾಗಿ ಮಿಂದು ಸುಚಿರ್ಭೂತಳಾಗಿದ್ದೇನೆ. ಪ್ರಾಣವಾಯುವನ್ನು ನಾಭಿ ಮಧ್ಯದಲ್ಲಿ ಕೇಂದ್ರೀಕರಿಸಿ ನನ್ನ ಪತಿ ಪರಮೇಶ್ವರನನ್ನು ಧ್ಯಾನಿಸಿ ಮುಂದಿನ ಜನ್ಮದಲ್ಲೂ ಶಿವನೇ ನನ್ನ ಪತಿಯಾಗಲಿ ಎಂಬ ಸಂಕಲ್ಪದೊಂದಿಗೆ ನನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ. ಮಗನೆಂಬ ಮಮಕಾರ ತೋರದಿರುವಾಗ ನಿಮಗೆ ಇದರ ಚಿಂತೆ ಬೇಡ. ಏನದು ಗದ್ದಲ? ದೇವೇಂದ್ರಾದಿ ದಿಕ್ಪಾಲಕರೇ ಹೊಡೆದೋಡಿಸಿ.
ಆತನನ್ನು ಸುಡಬಲ್ಲೆ. ಆದ್ದರಿಂದ ಅವರನ್ನು ಶಿಕ್ಷಿಸುವುದಕ್ಕಾಗಿ ಗೊಂಡನೆನದುವೆ ಬರೆಯೋ ಹೊಳ್ಳ. ನನ್ನ ಸಂಕಲ್ಪವನ್ನು ಸ್ವರೂಪಕ್ಕೆ ತರಬೇಕು. ಆದ್ದರಿಂದ ಇಡೀ ಲೋಕವೇ ನಡುಗುವಂತೆ ನನ್ನ ಕೂದಲಿನ ಕೆಂಜಡೆಯನ್ನು ನೆಲಕ್ಕಪ್ಪಳಿಸುತ್ತದೆ. ಏನಾಗುತ್ತದೆ ನೋಡು.
ಪರಿಹರಿಸು. ಮಗನೇ, ದೀರ್ಘ ಶರೀರ ಹೊಂದಿರುವ ನಿನಗೆ ವೀರಭದ್ರ ಎನ್ನುವಾಗೆ ನಾಮಕರಣವನ್ನು ಮಾಡಿದ್ದೇನೆ. ನಾನು ವೀರಭದ್ರ. ನನ್ನ ಉದ್ಯೋಗವೇನು? ಮಗನೇ, ನನಗೂ ನನ್ನ ಸತಿದೇವಿಗೂ ಅವಮಾನವಾಗಿದೆ. ಆಗ ಹುಟ್ಟಿದ ಸಿಟ್ಟಿನಿಂದ ನನ್ನ ಕೆಂಜಡೆಯನ್ನು ನೆಲಕ್ಕಪ್ಪಳಿಸಿದೆ. ಆಗ ಹುಟ್ಟಿದವನು ನೀನು. ನಿನಗಿರುವ ಕಾರ್ಯ ಆ ಪಾಪಿಗಳನ್ನು ಪರಿಹರಿಸು. ಜಗತ್ಪಿತರಾದ ನಿಮ್ಮನ್ನು ಅವಮಾನಿಸಿದ ಪಾಪಿ ಯಾರು? ಮಗನೇ, ಆ ದಕ್ಷ ನನ್ನ ದೇವತೆಗಳಿಗೆ ನೀಡಬೇಕಾದಂತಹ ಆವಿರ್ಭಾಗವನ್ನು ಸರಿಯಾಗಿ ನೀಡದೆ ನನಗೆ ನೀಡಬೇಕಾದಂತಹ ಆವಿರ್ಭಾಗವನ್ನು ವಂಚಿಸಿ ಯಜ್ಞ ಮಾಡುತ್ತಿದ್ದಾನೆ. ಅವನನ್ನು ಕೊಂದು ಬಾ. ಹಾಗೆ ಅಲ್ಲಿ ನನ್ನ ಸತಿಗೆ ಅವಮಾನವಾದಾಗ ನೋಡಿ ನಕ್ಕಂತಹ ದೇವತೆಗಳ ಹಲ್ಲನ್ನು ಮುರಿದು ಬಾ ಮಗನೇ. ಆ ದಕ್ಷ ಮಗನೇ. ಎಲ್ಲಿಯ ದಕ್ಷಕ್ಕೆ ಕ್ಷತ್ರಿಯ ರಾಜನಿಗೆ ನಾ ಸಾವಿರಾರು ವಿಧದ ಹಸ್ತಗಳ ಆಯುಧವನ್ನು ಹಿಡಿದು ಹೊರಟು ನಿಂತಿದ್ದಾನೆ. ಆ ದಕ್ಷ ನನಗೆ ಲಕ್ಷ್ಯವೇ ಅಲ್ಲ. ಹುಲ್ಲು ಕಡಿಯಂತೆ ಆತನನ್ನು ಸುಟ್ಟು ಬಿಡುತ್ತೇನೆ. ಕೊಡಿಯಪ್ಪನೆ. ಮಗನೇ, ಯಶಸ್ವಿಯಾಗಿ ಹೋಗಿ ಬಾ ಮಗನೇ. ಏನಿದೇನಿದು ಕೌತುಕ ಯಜ್ಞ ಏನಿದು ವಿಚಿತ್ರ? ಬಿಂದು ಮೇಲೆ ಯಜ್ಞಶಾಲೆಯಲ್ಲಿ ಗದ್ದಲ ವಿಚಾರಿಸುವಾಗ ದೇವೇಂದ್ರಾದಿ ಸುಮನಸರನ್ನು ಹೊಡೆದು ಓಡಿಸಿದ್ದಾನಂತೆ. ಓರ್ವ ವ್ಯಕ್ತಿ ಮಗನ ಹಲ್ಲನ್ನು ಮುರಿದಿದ್ದಾನಂತೆ. ಹೂವಿನ ಕಣ್ಣನ್ನು ಕೆತ್ತು ಎಸೆದಿದ್ದಾನಂತೆ. ಬೃಹಸ್ಪತಿಯ ಗಡ್ಡವನ್ನೆಲೆ ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ದಾನಂತೆ. ಯಾರೆಂದು ನೋಡುತ್ತೇನೆ. ಯಜ್ಞ ಕೆಲಸ ಕಾರ್ಯಗಳನ್ನು ನಡೆಸುವ ಮುನಿಗಳನ್ನು ಭಂಗಿಸಿದವನು ನೀನೆಯೋ? ನೀನು ಇಲ್ಲಿವರೆಗೆ ತೋರದ ಅದುತ ಈ ದಕ್ಷಿಣಲ್ಲಿ ನಡೆಯಿತು. ಮರ್ಯಾದೆಯಿಂದ ಹಿಂದೆ ಹೋದರೆ ಲೇಸು. ಇಲ್ಲದಿದ್ದರೆ ನನ್ನ ಖಡ್ಗಕ್ಕೆ ಶಿರ ಕೊಟ್ಟೇನು. ನೋಡಲಾಗಿದ್ದರೆ
ಎಲ ವಿಪಾಪಿ, ಏನೇನ ನನ್ನ ತಂದೆ ಈಶ್ವರನಿಗೆ ಯಾಗದ ಹವಿಸ್ಸನ್ನು ನೀಡದೆ ಮಾಡುವ ಈ ಯಾಗವನ್ನು ವಿಸರ್ಜನೆ ಮಾಡಲು ಬಂದಿದ್ದೇನೆ. ಎಲ್ಲ ಮದಾಂತ ಏನಲ್ಲ ಈ ಯಾಗದ ಪೂರ್ಣೋತಿಗಾಗಿ ಪಶುಗಳನ್ನು ಹುಡುಗುತ್ತಾ ಇದೆ. ಅನಾಯಾಸವಾಗಿ ನನ್ನ ಕೈಗೆ ನೀನು ಸಿಕ್ಕಿದ್ದೀಯ. ನಿನ್ನ ತಲೆಯನ್ನು ಕಡಿದು ಯಜ್ಞಗುಂಡಕ್ಕೆ ಹೋಲಿಸಿ ಯಾಗದ ಪೂರ್ಣೋತಿ ನೀಡುತ್ತೇನೆ. ಯಾರು ಪೂರ್ಣವತಿ ನೀಡುತ್ತಾರೋ ನೋಡೋಣ. ತಕ್ಷಣ ಮುಂದಲೆ ಹಿಡಿದು ಧರೆಗೆ ಬಡಿದು ಆತನ ಹೆದೆಯನ್ನು ಮೆಟ್ಟಿ ನಿಂತಿದ್ದೇನೆ. ಆತನ ತಲೆಯನ್ನು ಕತ್ತರಿಸಿ ಹೋಮಕುಂಡಕ್ಕೆ ಎಸೆದು ಸೊಡ್ಡು ಬೆಟ್ಟಿದ್ದೇನೆ. ತಂದೆ ಹೇಳಿದ ಕೆಲಸವಾಯಿತು. ಇನ್ನು ನಾನು ಕೈಲಾಸ ಪರ್ವತಕ್ಕೆ. ಕಡಿಮೆ ರಾಕ್ಷಸಗಳು ತಾರಕ ಬಲ್ಲಿರೇನಯ್ಯ, ಇರುವಂತಹ ಸ್ಥಳ ಸೋನಿತಾಪುರಕ್ಕೆ ಯಾರೆಂದುಕೊಳ್ಳಿ ತಾರಕಾಸುರ ಹಾಗೆಂದುಕೊಳ್ಳಬಹುದು. ಹೊರಟುವಂತಹ ಕಾರ್ಯಗಳಿವೆ. ಅನೇಕವಿದೆ, ಅನೇಕವಿದೆ. ಯುದ್ಧಲೋ ದಿದೆ ಆತ್ಮ ಜನಹೂ ದೈತ್ಯರ ಮುಖವನ್ನು ನೋಡುತ್ತ ಬಿತ್ತರಿಸಿದನು. ಕಶ್ಯಪ ಬ್ರಹ್ಮರಿಗೆ ಹ, ಸುರತ್ತೆಯಲ್ಲಿ ಹುಟ್ಟಿದ ಈ 4 ಮಕ್ಕಳಲ್ಲಿ ಹ, ಈ ತಾರಕಾಸುರನು ಒಬ್ಬ. ಹ, ವರ್ತಮಾನ ಕಾಲದಲ್ಲಿ ಹ. ಅಪ್ರತಿಮ ಕೀರ್ತಿವಂತನಾಗಿ ಮೆರೆಯುತ್ತಿದ್ದೇನೆ. ಈ ತಾರಕಾಸುರನ ಹೆಸರು ಕೇಳಿದವರೆಲ್ಲ ಹ. ಆಗಲೇ ಗಡಗಡ ಎಂದು ನಡುಗುತ್ತಾರೆ. ಹ. ಯಾವುದಕ್ಕಾದರೂ ನಮ್ಮವರನ್ನು ಕರೆದು ನನ್ನ ಮುಂದಿನ ಏಕಾಗ್ರತೆ ಗುರಿಯನ್ನು ಹ. ಹೇಳಬೇಕಾಗಿದೆ. ಹ. ಎಲ್ಲಿ ನಮ್ಮವರು ಬರಲಿಸಬೇಕು.
ದಿನವನ್ನು ಆಲಿಸಿ ದಾನವೇಂದ್ರ, ಕಾರ್ಯವಿಲ್ಲದೆ ನೀವು ನಮ್ಮನ್ನು ಕರೆಯುವವರಲ್ಲ. ಏನೋ ವಿಶೇಷತೆ ಇರಬೇಕು. ನನ್ನಿಂದ ಆಗಬೇಕಾದ ಘನಕಾರ್ಯವೇನು ತಿಳಿಸಬಹುದೇ? ದಾನವ ವೀರರೇ, ಪ್ರಭು, ನಮ್ಮವ್ವೆ ಹಿರಿಯವರಾಗಿರುವಾಗ ಹಿರಿತಾಯಿ ಆ ಅತಿಥಿ ಮಕ್ಕಳಾದ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಿದ್ದಾರೆ. ಸ್ವರ್ಗಲೋಕ ನವ ಜನಿಸಿದ್ದಕ್ಕೂ ಅದಕ್ಕಾಗಿ ತಡ ಮಾಡದೆ ಸ್ವರ್ಗಲೋಕಕ್ಕೆ ಮುತ್ತಿಗೆ ಹಾಕೋಣ. ಆಗದೆ ಬಿಡಿ ಬಿಡಿ ಈ ಸ್ವರ್ಗಲೋಕವನ್ನು ಪಡೆಯಲೆಂದೇ ಬಂದವ ಈ ತಾರಕಾಸುರ. ನಾವು ಹಿರಿತಾಯಿ ಮಕ್ಕಳು, ಮರ್ಯಾದೆಯಿಂದ ಸ್ವರ್ಗಲೋಕವನ್ನು ಬಿಟ್ಟುಕೊಡು, ಇಲ್ಲದಿದ್ದರೆ ಜತನ. ಮನಸ್ಸನ್ನು ಮೆಚ್ಚಿಸಿ ಈ ಸುರಲೋಕದ ಅಧಿಕಾರವನ್ನು ಪಡೆದಿದ್ದೇನೆ. ಹೌದೇ? ನಿನ್ನಂತೆ ಅದೆಷ್ಟೋ ದಾನವರು ಹಿಂದೆ ಬಂದು ಏನಾಗಿದ್ದಾರೆ ಎಂದು ತಿಳಿದು ಮಾತಾಡು. ನಿನಗೂ ಯಮಲಾಲಕ್ಕೆ ಹೋಗಬೇಕಾದರೆ ನಿಲ್ಲಿ ಯುದ್ಧಕ್ಕೆ. ನೋಡೋಣ. ಮುಂದೇನಾಗುತ್ತದೆ ನೋಡೋಣ. ಅಯ್ಯೋ, ಏನು ಮಾಡಲಿ, ತಾರಕನಿಂದ ಸೋಲಲ್ಪಟ್ಟು ನಾವು ಗಿರಿಗುಹಿಗಳಲ್ಲಿ ಅಲೆದಾಡುವಂತಾಯಿತು. ಬ್ರಹ್ಮದೇವನಲ್ಲಿ ಪ್ರಾರ್ಥಿಸಿಕೊಂಡಾಗ ಮುಂದೆ ಶಿವಪಾರ್ವತಿಯರ ಸಮಾಗಮದಿಂದ ಪುತ್ರರು ಜನನವಾದರೆ ತಾರಕನಿಗೆ ಮರಣ ಎಂಬುದಾಗಿ. ಆದರೆ ದಕ್ಷಯಜ್ಞದಲ್ಲಿ ದಾಕ್ಷಾಯಣ ಎಂದರೆ ಸತಿದೇವಿ ದಗ್ಧಳಾದ ಮೇಲೆ ಶಿವ ತಪದಲ್ಲಿದ್ದಾಳೆ. ಶಿವನ ತಪಗಿರಿಸಿ ಶಿವಪಾರ್ವತಿಯರು ಒಂದಾಗುವಂತೆ ಮಾಡಬೇಕು. ಅದಕ್ಕಾಗಿ ತಡ ಮಾಡದೆ ಕುಸುಮಾವತಿಗೆ ಹೊರಡುತ್ತೇನೆ.
ಅತಿಶಯ ಆಲಿಂಗನಾಗೆಯುತ್ತ ಅತಿ ಮುದದಿಂದ ಉಪಚರಿಸುತ್ತ ರತಿಯ ಮೇಳದೊಳ್ಳಿರುವ ಯಾವನು ಸುರಪತಿಯ ಕಡಿಲೆಂದು ಪ್ರೇಮದಿ ಪ್ರಿಯರತಿ, ಸೌಂದರ್ಯಕ್ಕೆ ಲೋಕದಲ್ಲಿ ಅಧಿದೇವತೆಗಳಾಗಿ ಕರೆಯಲ್ಪಡುವವರು ರತಿ ಮನ್ಮಥರು. ಪುರುಷರಿಗೆ ಮಾದರಿ ಮನ್ಮಥನು, ಸ್ತ್ರೀಯರಿಗೆ ಮಾದರಿ ರತಿಯಾಗಿರುವುದು ನನಗೆ ಹೆಮ್ಮೆಯ ವಿಚಾರ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕವೆಂಬ ಪಂಚಬಾಣ ಹೂಡಿದರೆ ಜಗತ್ತಿನಲ್ಲಿ ವಿಚಿತ್ರ ಘಟನೆ ನಡೆಯುತ್ತದೆ. ಸಾಮಾನ್ಯ ಬಾಣಗಳು ಒಂದನ್ನು ಎರಡಾಗಿಸಿದರೆ ನನ್ನ ಬಾಣಗಳು ಎರಡನ್ನು ಒಂದಾಗಿಸಿ ಕೊನೆಗೆ ಮೂರಾಗಿರಿಸುತ್ತದೆ. ಸಾಕ್ಷಾತ್ ಬ್ರಹ್ಮನೇ ತಾನು ಸೃಷ್ಟಿಸಿದ ಮಗಳಾದ ಶಾರದೆಯನ್ನೇ ವಿವಾಹವಾಗುವ ಪ್ರಸಂಗ ತಂದವನು ನಾನೇ. ಓಹೋ ದೇವೇಂದ್ರ, ಬರಬೇಕು ಬರಬೇಕು. ನೀನು ಸ್ವಲ್ಪ ಒಳಗಿದ್ದುಕೋ ರತಿ. ದೇವೇಂದ್ರ, ಅಮರಾವತಿಯಿಂದ ಕುಸುಮಾವತಿಗೆ ಬರಲು ಕಾರಣವೇನು? ಮನ್ಮಥ, ಕಾರಣ ಇದ್ದೇ ಬಂದಿದ್ದೇನೆ. ತಾರಕಾಸುರನೆಂಬ ದೈತ್ಯ ನಮ್ಮ ಸ್ವರ್ಗ ಸ್ವಾಧೀನ ಪಡಿಸಿದ್ದಾನೆ. ಅವನು ನಮ್ಮನ್ನೆಲ್ಲ ಸೋಲಿಸಿ ಸ್ವರ್ಗವನ್ನಾಡುತ್ತಾ ಇದ್ದಾನೆ. ನಮ್ಮನ್ನು ಕಾಪಾಡಬೇಕು ದೇವ. ಶಿವಸತಿ ದಾಕ್ಷಾಯಿನಿ ಮೃತಲಾಗಿದ್ದಾಳೆ ಎಂದು ಕೇಳಿದ್ದೇನೆ. ಕಾಮ, ಸತಿದೇವಿ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಾಳಂತೆ. ನೀನು ನಿನ್ನ ಪುಷ್ಪಬಾಣದಿಂದ ಶಿವನ ತಪಗಿಡಿಸಿ ಶಿವಪಾರ್ವತಿಯರು ಒಂದಾಗುವಂತೆ ಮಾಡಬೇಕು. ಏನು? ಯಾರನ್ನು ಕೆಡಿಸಬೇಕು? ಪರಶಿವನನ್ನೇ. ತನ್ನ ನೆಟ್ಟ ನೋಟದಿಂದ ದಿಟ್ಟಿಸಿದರೆ ಸಕಲ ಬ್ರಹ್ಮಾಂಡವೇ ಭಸ್ಮವಾಗುವ ಆತನ ಉರಿಗಣ್ಣಿಗೆ ಇದಿರುಂಟೆ. ಇಲ್ಲಿಂದ ನಡೆ ಹೋಗು. ಕಾಮ, ಏನಂತೆ? ನೀನೆಷ್ಟರವನು ಎಂದು ನನಗೆ ತಿಳಿದಿಲ್ಲವೇ? ಬ್ರಹ್ಮ, ವಿಷ್ಣು, ದೇವಾನು ದೇವತೆಗಳೇ ನಿನ್ನ ಬಾಣಕ್ಕೆ ಸಂಸರಿಗಳಾಗಿರುವಾಗ ಆ ಶಂಕರನಿಗೆ ಹೆದರಿದ ಹೇಳಿ ನೀನು. ದೇವೇಂದ್ರ, ಬಿಡು ಬಿಡು. ಲೋಕಭೂರನು ಬಿಡು. ದೇವೇಂದ್ರ, ಬಿಡು ಬಿಡು. ಕೇವಲ ಒಂದೇ ಒಂದು ಬಾಣ ಪ್ರಯೋಗದಿಂದ ಆ ಸಮಾಧಿಯೋಗದಲ್ಲಿರುವ ಶಿವನ ತಪೋಭಂಗ ಮಾಡುತ್ತೇನೆ. ಆ ಮೂಲಕ ನಿಮ್ಮ ಕಷ್ಟ ದೂರವಾಗುತ್ತದೆ. ಭಯಪಡಬೇಡ. ಇಷ್ಟು ಹೇಳಿದೆಯಲ್ಲ, ಆದಷ್ಟು ಬೇಗ ಕಾರ್ಯ ಪ್ರವರ್ತನಾಗು. ಬರುತ್ತೇನೆ. ಸುರರಿಗೆ ಅಭಯ ನೀಡಿದ್ದೇನೆ. ರತಿ, ಬಾರೇ ಇಲ್ಲಿ. ರತಿಯ ಗಲ್ಲವ ಸ್ನೇಹದಿಂದಲೀ ಕಿಸುತ ಬೇಳಿದ ಸುರನ ಸಲಗಲ ಹಿತಗಳಾದ ಪ್ರಕಟಿಸಲ ಇದುವೆ ಹಿತದಿ ನಾನು ರತಿಯ ಗಲ್ಲವ ಸ್ನೇಹದಿಂದಲಿ ಕಿಸುತ ಬೇಡ ಸುರನ ಸಲಗಲ ಮನ್ಮಥನ ಸ್ಥಾನ ಏನು ಎನ್ನುವುದಾದರೂ ಇಂದು ಜನತೆಗೆ ತಿಳಿಸಲುತ್ತೇನೆ. ಸುರರ ಸಂಕಟವನ್ನು ಆ ಈಶನ ತಪದಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತಿದ್ದೇನೆ. ಹರಣವಲ್ಲಭ ಕೇಳು ತರವಲ್ಲ ಶಂಕರನೋಳು
ಶರಣ ವಲ್ಲಭ ಕೇಳು ವಲ್ಲ ಶಂಕರ ನೋಳ್ ಕಲಹವೆಂದು ಉರಿಗಣ್ಣಿಗಂಜುವುದ ಕೀಳಲೋಕವು ಉರಿಗಣ್ಣಿಗಂಜುವುದ ಕೀಳಲೋಕವು ಕಣ್ಣೆರೆದು ಸುಡುವ ನಿನ್ನನು ಶರಣ ವಲ್ಲಭ ಕೇಳು ತರವಲ್ಲ ಶಂಕರನೊಳ್ ಕಲಹವಿಂದು ವಲ್ಲಭ ಸರಿಯಲ್ಲ ಸ್ವಾಮಿ. ಇನ್ನೊಬ್ಬರನ್ನು ಬೆಂಕಿಯಿಂದ ರಕ್ಷಿಸುತ್ತೇನೆ ಎನ್ನುವುದಕ್ಕಾಗಿ ನೀವೇ ಬೆಂಕಿಗೆ ಹಾರಿದರೆ ಏನಿದು ಸ್ವಾಮಿ? ಪ್ರಾಣೇಶ್ವರಿ, ಯಾಕೆ ಈ ಮಾತು? ರಮಣ, ಶಿವನ ಉರಿಗಣ್ಣಿಗೆ ಸಕಲ ಲೋಕವು ಅಂಜುವಾಗ ನೀವು ಆತನ ತಪಸ್ಸನ್ನು ಬಂಧಿಸಿ ತನ್ನ ಕೋಪಕ್ಕೆ ಗುರಿಯಾಗುವುದೇ? ವಲ್ಲಭೇ, ಹೆಚ್ಚಿನ ಕಿಚ್ಚುಗಳನ್ನು ಆತನಿಗಿರಬಹುದು, ಆದರೆ ನಾನೆನಿಸುವ ಪಂಚಬಾಣಗಳನ್ನು ಎದುರಿಸುವ ಹೆಚ್ಚು ಯಾರಿಗೂ ಇಲ್ಲ. ಭಯಗೊಳ್ಳಬೇಡ. ಪಂಚಬಾಣಗಳಿಂದ ಆ ಸಮಾಧಿಯೋಗದಲ್ಲಿರುವ ಶಿವನ ತಪೋಭಂಗ ಮಾಡುತ್ತೇನೆ. ನನ್ನನ್ನು ನಗುನಗುತ್ತಾ ಕಳುಹಿಸು. ಸ್ವಾಮಿ, ಚಂದವೇ. ಬಿಡು ಬಿಡು, ನಿನ್ನ ನೋಡಿ ಮಾಡದಿ. ವಲ್ಲಭೇ, ಹೆಚ್ಚಿನ ಕಿಚ್ಚುಗಳನ್ನು ಆತನಿಗಿರಬಹುದು, ಹ, ಆದರೆ ನಾನೆನಿಸುವ ಪುಷ್ಪಬಾಣಗಳನ್ನು ಎದುರಿಸುವ ಹೆಚ್ಚು ಯಾರಿಗೂ ಇಲ್ಲ. ಹ. ಆ ಪರಶಿವನನ್ನು ದಾಸಿಗೊಳಿಸಿ ಪರ್ವತ ಸಖಿಯನ್ನು ವಿವಾಹವಾಗುವಂತೆ ಮಾಡುತ್ತೇನೆ. ಆದ್ದರಿಂದ ನನ್ನನ್ನು ನಗುನಗುತ್ತಾ ಕಳುಹಿಸು. ನಾನು ಎಷ್ಟು ಹೇಳಿದರೂ ಕೇಳುವವರಲ್ಲ. ಆಗಲಿ, ಹೋಗಿ ಬನ್ನಿ. ರತಿಯನ್ನು ಒಪ್ಪಿಸಿದ್ದಾಗಿದೆ. ಮಣಿಮಯ ರಥವೇರಿ ಹಿಮಾಲಯದ ಕಡೆಗೆ ನನ್ನ ಪಯಣ. ಹಿಮಾಲಯದ ಈ ಅರಣ್ಯಕ್ಕೆ ಬಂದು ನೋಡಿದರೆ ಬಗೆ ಬಗೆಯ ಪಕ್ಷಿ ಪ್ರಾಣಿ ಸಂಕುಲದಿಂದ ಕೂಡಿದ್ದು ಸುತ್ತಲೂ ಪ್ರಶಾಂತತೆ ತುಂಬಿದೆ. ಋತುಗಳ ರಾಜನೊಬ್ಬನ ಜೊತೆಗೆ ಬಂದಿದ್ದೇನೆ. ಆತನ ಮನದಿಂದ ಗಿಡ ಮರ ಬಳ್ಳಿಗಳು ಚಿಗುರಿ ಹೂವನ್ನು ಬಿಟ್ಟು ಪರಿಮಳವನ್ನು ಸೂಸುತ್ತಾ ಇವೆ. ಆ ಪರಿಮಳವನ್ನು ಎಲ್ಲೆಡೆ ಪಸರಿಸುವಂತೆ ಮಂದಾನಿಲನಾಗಿ ಬೀಸುತ್ತಿದ್ದಾನೆ. ಇದರಿಂದ ಶಿವನ ಮನಸ್ಸಿನಲ್ಲಿ ಕಾಮದ ಭ್ರಾಂತಿ ಉಂಟಾಗಬೇಕು. ಹಾ, ಏನಿದು? ವ್ಯಾಘ್ರ ಚರ್ಮಪೀಠದಲ್ಲಿ ಲೋಕದ ಪರಿವೇ ಇಲ್ಲದೆ ಶಿವ ಧ್ಯಾನ ನಿರತನಾಗಿದ್ದಾನೆ. ಈ ಮನ್ಮಥನ ಆಗಮವಾದರೂ ಶಿವ ಕಣ್ಣು ತೆರೆಯಲಿಲ್ಲ. ಇದು ಪಂಚಬಾಣಗಳನ್ನು ಒಂದೊಂದಾಗಿ ಹೂಡಿ ಧ್ಯಾನಭಂಗ ಮಾಡುತ್ತೇನೆ. ಮೊದಲಿಗೆ ಇದು ಅಶೋಕ. ಆಗಲಿಲ್ಲ. ಇದು ಅರವಿಂದ. ಇದು ಪ್ರಯೋಜನವಿಲ್ಲ. ಇದು ಚೂತ. ವ್ಯರ್ಥವಾಯಿತು. ಇದು ನವಮಲ್ಲಿಕ. ಇದು ಪ್ರಯೋಜನವಿಲ್ಲ. ಕೊನೆಯದಾಗಿ ಇದು ನೀಲೋತ್ಪಲ. ಜಟಿ ಜಟಿ ತಗ ತಗ ಶಬ್ದದೊಳಗದೆ ಗಡಿಗಳ ಹೊಗೆಯಲ್ಲಿ ಬರೋಣ ಬಗ್ಗೆ ಬಗ್ಗೆ ಸುಡದ ಯೋಗದಾದಿ. ದೀರ್ಘಕಾಲದ ತಪಸ್ಸಿನಿಂದ ಒಮ್ಮೆಲೆ ಹೊರಬಂದು ನೋಡಿದಾಗ ನನ್ನ ತಪೋಭಂಗ ಮಾಡಿದವರು ಯಾರೆಂದು ನೋಡಿದರೆ ಮನ್ಮಥ ನನ್ನ ಹಣೆಗಣ್ಣಿಗೆ ಸುಟ್ಟು ಭಸ್ಮವಾಗಿದ್ದಾನೆ. ದೀರ್ಘಕಾಲದ ತಪಸ್ಸಿನಿಂದ ಹೊರಬಂದಾಗ ವಸಂತ ಕಾಲದ ಆನಂದ ನನ್ನನ್ನು ಆವರಿಸಿತು. ದೂರದೃಷ್ಟಿ ಹರಿಸಿ ನೋಡಿದಾಗ ಯಾರೋ ನನ್ನ ಕುರಿತು ತಪಸ್ಸು ಮಾಡುತ್ತಿದ್ದ
ಓ ಕನ್ಯಾಮಣಿಯೇ, ಈ ಘೋರ ಕಾಂತಾರದಲ್ಲಿ ಕೋಮಲೆ ಕಾಯಲಾದ ನೀನು ತಪಸ್ಸನ್ನು ಮಾಡುವುದನ್ನು ನೋಡಿ ನನ್ನ ಹೊಟ್ಟೆಗೆ ಬಿಸಿ ನೀರು ಸುರಿದಂತೆ ಆಗುತ್ತಿದೆ. ಯಾಕೆ ಸುಮ್ಮನೆ ದೇಹವನ್ನು ದಂಡಿಸುತ್ತೀರಿ? ಅಯ್ಯ ಬ್ರಾಹ್ಮಣರೇ, ನನ್ನ ತಪವನ್ನು ಭಂಗಪಡಿಸಿದ ಗುಜರಾತನ್ನು ಮಲ್ಲಿ ಕೇಳುತ್ತಿದ್ದೇನೆ. ಕೈಲಾಸವಾಸಿಯಾದ ಪರಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕಾಡುದಾರಿಯಾಗಿ ಹೋಗಿ ಸ್ವಾಮಿ. ಯಾರು? ಶಿವನಿಗಾಗಿಯೇ? ಅಯ್ಯೋ, ಅವನು ಹೇಗಿದ್ದಾನೆ ಎನ್ನುವುದಾದರೂ ತಿಳಿದಿದೆಯೇ ನಿನಗೆ? ಶಿವನು ಧರಿಸಿದ ವಸ್ತ್ರಭೂಷಣಗಳೆಲ್ಲ ಲೋಕದ ರಕ್ಷಣೆಗಳು ಹಾಗೂ ಜನರ ಗುರುತಿಗಾಗಿ ಸ್ವಾಮಿ. ಇಲ್ಲಿಂದ ಹೋಗಿ. ಓ ಬಾತಿ, ಆ ಶಿವನಲ್ಲಿ ಏನನ್ನು ಕಂಡು ಮರುಳಾದೆ? ಹಣೆಯಲ್ಲಿ ಕಿಚ್ಚಿನ ಕಣ್ಣು, ಜರಡಿ ಕಟ್ಟಿದ ಕೂದಲು, ಕೊರಳಲ್ಲಿ ಹಾವಿನ ಮಾಲೆ, ಹುಲಿಯ ಚರ್ಮ, ಮೈಯಲ್ಲಿ ಬಳಿದ ಬೂದಿ. ಸ್ನಾನದ ಪರಿಚಯವೇ ಇಲ್ಲದ ಆತನಿಗೂ ಕೋಮಲೆಯಾದ ನಿನಗೂ ಜೋಡಿ ಸರಿಯಾದಿತೆ. ಹರನೇ ಶಂಕರನ, ನಿನ್ನನ್ನು ನಿಂದಿಸುವಂತಾಯಿತೆ. ಈ ಮುದಿ ಬೈರಾಗಿ ಬಂದು ನಿನ್ನನ್ನು ನಿಂದಿಸುವಂತಾಯಿತೆ. ಈ ಮುದಿ ಬೈರಾಗಿ ತಕ್ಕ ಬುದ್ಧಿಯನ್ನು ಕಲಿಸುತ್ತೇನೆ. ಪಾರ್ವತಿ, ಏನೇ ಏನೇ ಇದು? ನಾನೇನಿಂದ ಗಂಡ ಬಂದಿರುವುದು ಪಾರ್ವತಿ. ಸ್ವಾಮಿ, ಧನ್ಯಳಾದೆ. ನಿಮ್ಮ ಪಾದಾರವಿಂದಕ್ಕೆ ವಂದಿಸಿದ್ದೇನೆ. ನನ್ನನ್ನು ಮನ್ನಿಸಬೇಕು. ಪಾರ್ವತಿ, ದೀರ್ಘಕಾಲ ನಿನ್ನನ್ನು ಅಗಲಿ ಇರಲಾರೆ. ಆದ್ದರಿಂದ ಪರ್ವತರಾಜನ ಅನುಮತಿಯನ್ನು ಪಡೆದು ನಾವು ಬೇಗನೆ ವಿವಾಹವಾಗೋಣ. ಬ್ರಹ್ಮದೇವನ ಪೌರೋಹಿತ್ಯದಿಂದ ನಮ್ಮಿಬ್ಬರ ವಿವಾಹ ನಡೆಯಿತು. ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಸುಂದರವಾದ ಗಂಡು ಮಗು ಜನಿಸಿತು. ಷಣ್ಮುಖನೆಂದು ಹೆಸರಿರಿಸಿದ್ದೇವೆ. ಅವ ಈಗ ವಿದ್ಯೆಯನ್ನು ಕಲಿಯುತ್ತಾ ಇದ್ದಾನೆ. ಓಹೋ ದೇವೇಂದ್ರ, ಏನು ಬಂದೆ? ದೇವ, ಏನು ಮಾಡಿ? ತಾರಕಾಸುರನೆಂಬ ದಾನವ ನಮ್ಮನ್ನೆಲ್ಲ ಸೋಲಿಸಿ ಸ್ವರ್ಗವನ್ನಾಳುತ್ತಾ ಇದ್ದಾನೆ. ನಮ್ಮನ್ನು ಕಾಪಾಡಬೇಕು ದೇವ. ಅದಕ್ಕೆ ನಾನೇನು ಮಾಡಬೇಕು? ದೇವ, ಬ್ರಹ್ಮದೇವನ ವರದ ಪ್ರಕಾರ ತಾರಕನಿಗೆ ಈಶನ ಪುತ್ರನಿಂದ ಮರಣವಂತೆ. ಅದಕ್ಕಾಗಿ ನಿಮ್ಮ ಪುತ್ರನನ್ನು ಕಳುಹಿಸಿ ಆತನ ವಧಕಾರಿಗೆ ಸಹಕರಿಸಿ ದೇವ. ದೇವೇಂದ್ರ, ಏನಿದು? ಕೇವಲ 6 ದಿನದ ಹಸುಗೂಸನ್ನು ಕಳುಹಿಸುವುದೇ? ಇಲ್ಲ, ನಾನು ಕಳುಹಿಸುವುದಿಲ್ಲ.
ಒಳ್ಳೆಯದು ನಿಮಗೆ. ನಿಮ್ಮ ಪುನರಾಶೀರ್ವಾದ ನನ್ನಲ್ಲಿದ್ದರೆ ಆ ದುಷ್ಟ ರಕ್ಕಸರನ್ನು ಕೊಂದು ಸುರರ ಸಂಕಟವನ್ನು ಬಗೆಹರಿಸುತ್ತೇನೆ. ಕೊಡಿ ಆಜ್ಞೆ, ಅರಸಿ ಕಳುಹಿಸಿ. ಹೋಗಲಿ, ಹೋಗಿ ಬಾ ಮಗನೇ. ದೇವೇಂದ್ರ, ಮಗು ಸಣ್ಣದು, ಜಾಗ್ರತೆಯಿಂದ ನೋಡಿಕೋ. ಶಿಶುವಂತ ಹಾತಾಕ ಸಣ್ಣವನಾದ ನಿನ್ನನ್ನು ಶಿಶುಹತ್ಯೆ ಮಾಡಬಾರದೆಂದು ಬಿಟ್ಟರೆ ನಮ್ಮವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದೆಯಂತೆ. ಹೌದು. ಇನ್ನು ನಿನಗೊಂದು ಗತಿ ಕಾಣಿಸುವೆನು, ನಿಲ್ಲು ಇದಕ್ಕೆ. ವೃದ್ಧ ಸಮಯ ಹೊಗಳಿದೆ ಎಂದು ಸುಮ್ಮನೆ ನಿನ್ನ ಸಾವು ನನ್ನಿಂದಲೇ ಎಂಬುದನ್ನು ತಿಳಿದು ಮಾತನಾಡು. ನಿನಗೆ ಪ್ರಮಾಣ ಬರದಂತೆ ನಿನ್ನ ಮೃತ್ಯು ಸದೃಶನಾಗಿ ಬಂದಿದ್ದೇನೆ. ನಿಲ್ಲಿ ಯುದ್ಧಕ್ಕೆ. ನಾನು ಹೂಡಿದ ಮಾಸ್ತ್ರ ತಾರಕಾಸುರನ ರುಂಡ ಆಕಾಶ ಮಂಡಲಕ್ಕೆ ಹಾರಿ ಹೋಯಿತು. ಸುರರೆಲ್ಲ ಸಂತಸದಿಂದ ಹೂಮಾಲೆಗರೆಯುತ್ತಿದ್ದಾರೆ. ಸ್ವರ್ಗ ಪುನರಪಿ ದೇವತೆಗಳಿಗೆ